ಕಾರ್ಯಕ್ರಮವನ್ನು ಮುಂದುವರಿಸುವುದಕ್ಕಿಂತ ಮುಂಚೆ ನಮ್ಮ ವಿಘ್ನ ವಿನಾಶಕನನ್ನು ನೆನೆಸಿದರೆ ಆ ಕಾರ್ಯಕ್ರಮ ಯಾವುದೇ ರೀತಿ ಕುಂದುಕೊರತೆ ಬಾರದ ಹಾಗೆ ವಿಘ್ನೇಶ್ವರನು ಕಾಯುತ್ತಾನೆ ಎಂಬುದು ನಮ್ಮೆಲ್ಲರ ನಂಬಿಕೆ. ಈ ಕಾರ್ಯಕ್ರಮವು ಮುಳಿಯ ಗೋಲ್ಡನ್ ಡೈಮಂಡ್ಸ್ ಹಾಗೂ ಬೆನಕ ಹೆಲ್ತ್ ಸೆಂಟರ್ ಉಜಿರೆ ಇವರ ಪ್ರಾಯೋಜಕತ್ವದಲ್ಲಿ ಶ್ರೀ ಗುರುನಾರಾಯಣ ಸೇವಾ ಸಂಘ ಇವರ ಸಹಕಾರದಲ್ಲಿ ಶ್ರೀ ದುರ್ಗಾ ಗ್ರ್ಯಾಂಡ್ ಹೋಟೆಲ್ ಇವರ ಸಹ ಪ್ರಾಯೋಜಕತ್ವದಲ್ಲಿ ಸುದ್ದಿ ಸಮೂಹ ಸಂಸ್ಥೆ ಪ್ರಸ್ತುತಪಡಿಸುತ್ತಿರುವ ಮುದ್ದು ಕೃಷ್ಣವೇಷ ಸ್ಪರ್ಧೆ 2025 ಈ ಕಾರ್ಯಕ್ರಮಕ್ಕೆ ನೆರೆದಿರುವಂತಹ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಕೃಷ್ಣನ ಮಾತಿನಂತೆ ಪ್ರಾರ್ಥನೆಯೇ ಶಕ್ತಿಯ ಮೂಲ ಎಂಬ ಮಾತಿದೆ. ಅದೇ ರೀತಿಯಾಗಿ ಇದೀಗ ಕಾರ್ಯಕ್ರಮವನ್ನು ನಮ್ಮ ಸುದ್ದಿ ಬಿಡುಗಡೆಯ ಸಿಬ್ಬಂದಿ ವರ್ಗದವರು ಪ್ರಾರ್ಥನೆ ಮುಖಾರ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರಲಿಕ್ಕೆ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಬೆಳಗಿ ಬಾ ಹೊಳೆದು ಬಾ, ಬೆಳಗಿ ಬಾ ಹೊಳೆದು ಬಾ ಗಣಪತಿ. ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ, ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಧನ್ಯವಾದಗಳು ತೇಜಸ್ವಿನಿ ಶೆಟ್ಟಿ, ರಚನಾ ಹಾಗೂ ಶಾಲಿನಿ. ಇದೀಗ ನಮ್ಮ ಕಾರ್ಯಕ್ರಮದ ಮುಖ್ಯ ಒಂದು ಕ್ಷಣ, ಉದ್ಘಾಟನಾ ಕಾರ್ಯಕ್ರಮ. ದಯವಿಟ್ಟು ಗಣ್ಯರು ಮುಂದೆ ಬಂದು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸೇರಬೇಕು ಕೇಳ್ಕೊಳ್ತಿದ್ದೀನಿ. ಮುಖ್ಯವಾಗಿ ಜಯ ವಿಕ್ರಮ್ ಕಲ್ಲಾಪು ಅಧ್ಯಕ್ಷರು, ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಬೆಳ್ತಂಗಡಿ ಇದರ ಅಧ್ಯಕ್ಷರು ಮುಂದೆ ಬಂದು ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮೂಲಕ ಶುಭವನ್ನು ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಓಕೆ, ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ಮುಖ್ಯವಾಗಿ ಈ ಮುದ್ದು ಮುದ್ದು ಕೃಷ್ಣಂದ್ರು ಕೂಡ ಮುಖ್ಯ ಕಾರಣ. ಅದೇ ರೀತಿಯಾಗಿ ಹೆತ್ತವರು ಕೂಡ ಕಾರಣ ಆಗ್ತಾರೆ. ಅವರಿಗೆ ನಾವು ಸ್ವಾಗತವನ್ನು ಕೋರಿಲ್ಲ, ಹಾಗಾಗಿ ಸ್ವಲ್ಪ ಕ್ಷಮೆಯನ್ನು ಕೇಳ್ತಾ ಇದ್ವಿ. ಅವರೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಓಕೆ, ಇದೀಗ ನಮ್ಮ ಸುದ್ದಿ ಬಿಡುಗಡೆ ಬೆಳ್ತಂಗಡಿ ಇದರ ಸಂಪಾದಕರಾಗಿರುವಂತಹ ಸಂತೋಷ್ ಶಾಂತಿನಗರ ಇವರು ಒಂದೆರಡು ಪ್ರಾಸ್ತಾವಿಕ ಭಾಷಣ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸುದ್ದಿ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರು ಡಾಕ್ಟರ್ ಯು ಪಿ ಶಿವಾನಂದರವರೇ, ಸ್ಪರ್ಧೆಯನ್ನು ದೀಪ ಬೆಳಗಿಸಿ ಉದ್ಘಾಟಿಸಿರುವಂತಹ ಬೆಳ್ತಂಗಡಿ ಬಿಲ್ಲವ ಸಂಘದ ಅಧ್ಯಕ್ಷರಾಗಿರುವ ಜಯವಿಕ್ರಮ್ ಕಲ್ಲಾಪ್ರವರೇ, ಮುಳಿಯ ಸಂಸ್ಥೆಯ ದಿನೇಶ್ರವರೇ, ಸುದ್ದಿ ಸಮೂಹ ಸಂಸ್ಥೆಗಳ ನಿರ್ದೇಶಕರಾಗಿರುವಂಥ ಶೋಭಾ ಶಿವಾನಂದರವರೇ ಹಾಗೂ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಆತ್ಮೀಯರೇ, ಇವತ್ತು ಮುದ್ದು ಕೃಷ್ಣರ ಸ್ಪರ್ಧೆಯ ಸಂಭ್ರಮದಲ್ಲಿ ನಾವಿದ್ದೇವೆ.
ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸುದ್ದಿ ಸಮೂಹ ಸಂಸ್ಥೆ ಪುತ್ತೂರು, ಸುಳ್ಯ ಮತ್ತು ಬೆಳ್ತಂಗಡಿಯಲ್ಲಿ ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರುವಂಥದ್ದು. ಸುಳ್ಯದಲ್ಲಿ ಕಳೆದ 40 ವರ್ಷಗಳಿಂದ ಸೋಮವಾರ ಪ್ರಕಟವಾಗುವ ವಾರಪತ್ರಿಕೆಯಾಗಿ, ಕಳೆದ 39 ವರ್ಷದಿಂದ ಬೆಳ್ತಂಗಡಿಯಲ್ಲಿ ಗುರುವಾರ ಪ್ರಕಟ ಆಗುವ ವಾರಪತ್ರಿಕೆಯಾಗಿ, 38 ವರ್ಷಗಳಿಂದ ಪುತ್ತೂರಿನಲ್ಲಿ ದಿನಪತ್ರಿಕೆಯಾಗಿ ಪ್ರಕಟ ಆಗುವಂಥ ಸುದ್ದಿ ಬಿಡುಗಡೆ ಪತ್ರಿಕೆ ತಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಕೇವಲ ಮುದ್ರಣ ಮಾಧ್ಯಮ ಮಾತ್ರ ಅಲ್ಲದೆ ಇತ್ತೀಚಿನ ಆಧುನಿಕ ವ್ಯವಸ್ಥೆಗೆ ಸರಿಯಾಗಿ ದೃಶ್ಯ ಮಾಧ್ಯಮ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅತ್ಯಂತ ಸಮಾಜದ ತಳಮಟ್ಟದಲ್ಲಿ ಗುರುತಿಸಿಕೊರುವಂತಹ ಸುದ್ದಿ ಸಮೂಹ ಸಂಸ್ಥೆ ಕೇವಲ ಪತ್ರಿಕಾ ಕ್ಷೇತ್ರದಲ್ಲಿ ಮಾತ್ರ ಗುರುತಿಸಿಕೊಳ್ಳದೆ ಹಲವಾರು ಜನಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿರುವಂಥದ್ದನ್ನು ಕೂಡ ತಾವೆಲ್ಲರೂ ಕಂಡುಹಿದ್ದೀರಿ. ಬಲಾತ್ಕಾರದ ಬಂಧನದಿಂದ ಆಗುವಂಥ ತೊಂದರೆಯ ವಿರುದ್ಧ ನಿರಂತರ ಹೋರಾಟವನ್ನು ನಡೆಸಿ ಯಶಸ್ವಿಯಾಗಿರುವಂಥ ಸುದ್ದಿ ಸಮೂಹ ಸಂಸ್ಥೆ ಸಾಮಾಜಿಕ ಜಾಲತಾಣಗಳಿಂದ ಆಗುತ್ತಿರುವಂತಹ ದುರುಪಯೋಗ ಹಾಗೂ ಅದರಿಂದ ಆಗುತ್ತಿರುವಂಥ ಸಮಸ್ಯೆಗಳ ಬಗ್ಗೆ ಕೂಡ ಬಹಳಷ್ಟು ಗಟ್ಟಿ ಧ್ವನಿಯನ್ನು ಎತ್ತಿ ತಳಮಟ್ಟದ ಸಮಾಜದಲ್ಲಿರುವಂಥ ಶೋಷಿತ ಜನರ ಪರವಾಗಿ ಧ್ವನಿಯನ್ನು ಎತ್ತಿದೆ. ಜೊತೆಗೆ ಸಮಾಜದಲ್ಲಿ ಇವತ್ತು ಆಳವಾಗಿ ಬೀರುಬಿಟ್ಟಿರುವಂತಹ ಭ್ರಷ್ಟಾಚಾರದ ವಿರುದ್ಧ ದಿಟ್ಟವಾದ ಹೋರಾಟವನ್ನು ನಡೆಸಿದೆ. ಇದು ಕೇವಲ ಸುದ್ದಿ ಸಮೂಹ ಸಂಸ್ಥೆಗಳ ಸಾಧನೆ ಅಲ್ಲ, ಸಮಾಜದಲ್ಲಿರುವಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳು, ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷಗಳ ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ಸಂಪೂರ್ಣ ಸಹಕಾರದಿಂದ ನಮ್ಮ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಇದಕ್ಕೆ ಪೂರಕವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಪುತ್ತೂರು, ಸುಳ್ಯದಲ್ಲಿ ಮತ್ತು ಬೆಳ್ತಂಗಡಿಯಲ್ಲಿ ಸುದ್ದಿ ಸಮೂಹ ಸಂಸ್ಥೆ ನೆರವೇರಿಸ್ತಾ ಇದೆ. ಈ ಬಾರಿ ಮತ್ತೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಸುದ್ದಿ ಸಮೂಹ ಸಂಸ್ಥೆಯೊಟ್ಟಿಗೆ ಜನಸಾಮಾನ್ಯರು ಬೆರಿಬೇಕನ್ನುವಂಥ ಉದ್ದೇಶದಿಂದ ಮುದ್ದು ಕೃಷ್ಣ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. ಈಗಾಗಲೇ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರೆ ನಮ್ಮೆಲ್ಲರ ಆತ್ಮೀಯ ಯುವ ಮಿತ್ರರೂ ಆಗಿರುವಂಥ ಜಯ ವಿಕ್ರಮ್ ಕಲ್ಲಾಪ್ರವರು, ಇವರನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರ ಮಾರ್ಗದರ್ಶಕರು ಈಗಾಗಲೇ ಉಲ್ಲೇಖ ಮಾಡಿದಾಗೆ ಪುತ್ತೂರು, ಸುಳ್ಯ, ಬೆಳ್ತಂಗಡಿಯಲ್ಲಿ ಸುದ್ದಿ ಸಮೂಹ ಸಂಸ್ಥೆಯನ್ನು ಮುನ್ನಡೆಸ್ತಾ ಸುದ್ದಿ ಪತ್ರಿಕೆಯ ಮಾಲಕರಾಗಿ, ಸುದ್ದಿ ಸಮೂಹ ಸಂಸ್ಥೆಗಳ ಮಾಲಕರಾಗಿ ನಮಗೆಲ್ಲರಿಗೂ ಪ್ರೇರಕ ಶಕ್ತಿಯಾಗಿರುವಂಥ ಡಾಕ್ಟರ್ UP ಶಿವಾನಂದರವರನ್ನು ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಪ್ರಾಯೋಜಕರಲ್ಲಿ ಓರ್ವರು ಮುಳಿಯ ಸಂಸ್ಥೆ, ನಮಗೆ ಪುತ್ತೂರು, ಸುಳ್ಯ, ಬೆಳ್ತಂಗಡಿಯಲ್ಲಿ ಸದಾ ಬೆನ್ನೆಲುಬಾಗಿ ನಿಂತಿರುವಂಥ ಸಂಸ್ಥೆ. ಇದರ ದಿನೇಶ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಯಶಸ್ವಿ ಸ್ತ್ರೀ ಇರ್ತಾಳೆ ಅನ್ನುವಂಥ ಮಾತಿನ ಹಾಗೆ ನಮ್ಮ ಡಾಕ್ಟರ ಸಂಪೂರ್ಣ ಕಾರ್ಯಕ್ರಮಕ್ಕೆ ಬೆಂಗಾವಲಾಗಿ ನಿಂತು ನಾವೆಲ್ಲರೂ ತಪ್ಪಿದಾಗ ನಮ್ಮನ್ನು ತಿದ್ದಿ ತೀಡುವಂಥವರು ಶ್ರೀಮತಿ ಶೋಭಾ ಶಿವಾನಂದರವರು, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿರುವಂಥವರು ಸುಧಾಮಣಿಯವರು, ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ತರಬೇತುದಾರರು, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಬೆಳ್ತಂಗಡಿ ಸುದ್ದಿ ಬಿಡುಗಡೆಯ CEO ಸಿಂಚನ ಉರುಬೈಲಿದ್ದಾರೆ, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಮುದ್ದು ಕೃಷ್ಣಂದಿರಿಗೆ ಮತ್ತು ಅವರ ಮನೆಯವರಿಗೆ ಹಾಗೂ ಸುದ್ದಿ ಸಂಸ್ಥೆ ಎಲ್ಲ ಸಿಬ್ಬಂದಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದಗಳು ಸಂತೋಷ್ ಶಾಂತಿನಗರ. ಅದೇ ರೀತಿಯಾಗಿ CEO ಸಿಂಚನ ಉರುಬೈಲಿ ಇವರಿಗೆ ತೇಜಸ್ವಿನಿ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಆಗಲೇ ಹೇಳ್ತಾ ಇದ್ರು, ನಮಗೆ ಬೆನ್ನೆಲುಬಾಗಿ ಸಹಕಾರ ಕೊಟ್ಟಂಥವರು ಮುಳಿಯ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್, ಬೆಳ್ತಂಗಡಿ, ಅದೇ ರೀತಿಯಾಗಿ ಬೆನಕ ಹೆಲ್ತ್ ಸೆಂಟರ್ ಇವರ ಮುಖ್ಯ ಪ್ರಾಯೋಜಕತ್ವದಲ್ಲಿ, ಅದೇ ರೀತಿಯಾಗಿ ಕೋ ಸ್ಪಾನ್ಸರ್ ಆಗಿ ದುರ್ಗಾ ಗ್ರ್ಯಾಂಡ್ಸ್ ಇವರು ಕೂಡ ಹಾಗೇನೆ ಬಹಳ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಪ್ರಾಯೋಜಕತ್ವ ಕೊಡೋ ಮೂಲಕ ನಮ್ಮ ಇವತ್ತಿನ ಯಶಸ್ವಿಗೆ ಕಾರಣರಾಗಿದ್ದಾರೆ. ಅವರಿಗೂ ಮುಖ್ಯವಾಗಿ ನಾವು ಸ್ವಾಗತ ಹಾಗೆಯೇ ಧನ್ಯವಾದ ಕೂಡ ಅರ್ಪಿಸ್ತಾ ಇದ್ದೀನಿ. ಇದೀಗ ಕಾರ್ಯಕ್ರಮ ಶುರು ಮಾಡೋ ಮುಂಚೆ ಈ ನಮ್ಮ ಕಾರ್ಯಕ್ರಮದ ಬಗ್ಗೆ ಜಯ ವಿಕ್ರಮ್ ಅವರು ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸ್ಥಳದವರಿಗೆ ನಮನವನ್ನು ಸಲ್ಲಿಸುತ್ತಾ ಈ ಒಂದು ಸುದ್ದಿ ಸಮೂಹ ಸಂಸ್ಥೆ ಪ್ರಸ್ತುತಪಡಿಸುತ್ತಿರುವಂತಹ ಮುದ್ದು ಕೃಷ್ಣ ಸ್ಪರ್ಧೆ 2025 ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಈ ಸುದ್ದಿ ಸಂಸ್ಥೆಯ ಮುಖ್ಯಸ್ಥರು, ಹಿರಿಯರು, ಡಾಕ್ಟರ್ ಶಿವಾನಂದರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂತಹ ಮುಳಿಯ ಸಂಸ್ಥೆಯ ದಿನೇಶ್ರವರೇ, ಅದೇ ರೀತಿ ವೇದಿಕೆಯಲ್ಲಿರುವಂಥ ಶೋಭಾ ಶಿವಾನಂದರವರೇ ಹಾಗೂ ಆತ್ಮೀಯರು, ಈ ಸಂಸ್ಥೆಯ
ಮುಖ್ಯಸ್ಥರಾದಂಥ ಸಂತೋಷ್ರವರೇ, ಇಲ್ಲಿ ಸೇರಿರ್ತಕ್ಕಂಥ ಸುದ್ದಿ ಸಂಸ್ಥೆಯ ಎಲ್ಲ ಮಿತ್ರರೇ, ಪುಟಾಣಿಗಳೇ ಹಾಗೂ ಸೇರಿರ್ತಕ್ಕಂಥ ಬಂಧು ಮಿತ್ರರೇ, ಬೆಳ್ತಂಗಡಿಯಲ್ಲಿ ಸುದ್ದಿ ಸಂಸ್ಥೆ ಸುಮಾರು 40 ವರ್ಷಗಳ ಹಿಂದೆ ಸ್ಥಾಪನೆಗೊಂಡಂತಹ ಒಂದು ಹಿರಿಯ ಪತ್ರಿಕೋದ್ಯಮ. ಇವತ್ತು ಮನೆ ಮನೆಯಲ್ಲಿ ವಾರಕ್ಕೆ ಒಂದು ಸಲ ಸುದ್ದಿ ಬರೆದಿದ್ದರೆ ಆ ಒಂದು ವಾರವೇ ಇಲ್ಲ ಅಂತೇಳಿ ಆಗುವಂಥ ಒಂದು ಪರಿಸ್ಥಿತಿಯನ್ನು ತಂದಂತಹ ಒಂದು ಪ್ರಮುಖ ಪತ್ರಿಕೆ ಅಂತೇಳಿದರೆ ಅದು ಸುದ್ದಿ ಸಂಸ್ಥೆ. ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಬೇಕು ಅಂತಾದರೆ ಬಹಳಷ್ಟು ಶ್ರಮವನ್ನು ವಹಿಸಿದಂಥ ಹಿರಿಯರು ಶಿವಾನಂದರು. ನಾನು ಅವರ ಹತ್ರ ಕೇಳಿದೆ, ಈಗ ತಮಗೆ ಎಷ್ಟು ವರ್ಷ ಅಂತೇಳಿ. 75 ವರ್ಷದ ಚಿರ ಯುವಕ. ನಮಗೆ ಒಂದು 35, 40, 50 ಆದರೆ ಸಾಕಪ್ಪ ಅಂತ ಆಗ್ತದೆ. ಆದರೆ 75 ವರ್ಷದಲ್ಲಿಯೂ ಆ ಒಂದು ಉತ್ಸಾಹ, ಈ ಒಂದು ಸಂಸ್ಥೆಯನ್ನು ಮುನ್ನಡೆಸುವಂಥ ಒಂದು ಹಿರಿತನ, ಆ ಉತ್ಸಾಹವನ್ನು ನೋಡಿದರೆ ನಮಗೆ ನಾವಿನ್ನೂ ಏನೂ ಅಲ್ಲ ಅಂತೇಳಿ ಆಗ್ತದೆ. ಅವರಿಗೆ ಅದರೊಟ್ಟಿಗೆ ಅವರ ಕುಟುಂಬದವರು, ಅವರ ಮಿಸಸ್ ಇದ್ದಾರೆ ಹಾಗೂ ಮಕ್ಕಳು, ಅವರೆಲ್ಲರೂ ಸೇರಿಕೊಂಡು ಈ ಒಂದು ಸಂಸ್ಥೆಯ ಹಿರಿಯ ಪತ್ರಕರ್ತರು ಸಂತೋಷರು ಇರ್ಬೋದು, ಮತ್ತು ಜಾರಪ್ಪರವರು, ಇವರನ್ನೆಲ್ಲ ಒಳಗೊಂಡು ಇತ್ತೀಚಿನ ಕೆಲವೊಂದು ದಿನದಲ್ಲಿ ಈ ಸಂಸ್ಥೆಯ ಒಂದು ದೊಡ್ಡ ತಂಡವನ್ನೇ ಹೈಜಾಕ್ ಮಾಡಿದಂಥ ಸಂದರ್ಭದಲ್ಲಿಯೂ ಯಾವುದೇ ಎದೆಗುಂದದೆ ಈ ಸಂಸ್ಥೆಯನ್ನು ದಿಟ್ಟತನದಿಂದ ಮುಂದುವರಿಸಿ ಬೆಳ್ತಂಗಡಿಯಲ್ಲಿ ಸುದ್ದಿಯ ಒಂದು ಆ ನೆಲೆಯನ್ನು ಭದ್ರಪಡಿಸಿದಂಥ ಹಿರಿಯರು. ಈ ಸಂಸ್ಥೆಯ ಎಲ್ಲ ಸುಮಾರು ಒಂದು 25 ಜನ ಈ ಸಂಸ್ಥೆಯಲ್ಲಿ ದುಡಿತಾ ಇರಬೇಕು ಅಂತ ಕಾಣುತ್ತೆ. ಅದೇ ರೀತಿ ಸುಳ್ಯ ಮತ್ತು ಪುತ್ತೂರಿನಲ್ಲಿಯೂ ಇದು ಬಹಳಷ್ಟು ಪ್ರಚಲಿತವಾದಂಥ ಒಂದು ಪತ್ರಿಕೆ. ಬೆಳ್ತಂಗಡಿಯಲ್ಲಿ ಸುಮಾರು 20-25 ಸಾವಿರ ಮನೆಗೆ ಮುಟ್ಟುವಂಥ ಒಂದು ಪತ್ರಿಕೆ ಅಂತ ಹೇಳಿದರೆ ಅದರ ಆ ಒಂದು ಆಳ ಎಷ್ಟು ಅಂತೇಳಿ ನಮಗೆ ಗೊತ್ತಾಗ್ತದೆ. ಇಂಥ ಸಂಸ್ಥೆ ಇವತ್ತು ನಮ್ಮಲ್ಲಿ ಬೆಳ್ತಂಗಡಿಯಲ್ಲೊಂದು ಕಾರ್ಯಕ್ರಮವನ್ನು ಮಾಡಿದರೆ ಅದು ನಮಗೂ ಒಂದು ಸಂತೋಷದ ವಿಷಯ ಅಂತೇಳಿದರೆ, ಸುದ್ದಿಯವರು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದರೂ ಒಂದಷ್ಟು ಜನ ಎಲ್ರಿಗೂ ಮುಟ್ತದೆ. ಅದನ್ನು ನೋಡುವಂಥ ಒಂದು ಅಭಿಮಾನಿ ಬಳಗ, ತನ್ನದೇ ಆದಂಥ ಒಂದು ಅಭಿಮಾನಿ ಬಳಗವನ್ನು ಹೊಂದಿರುವಂಥ ಒಂದು ಪತ್ರಿಕೆ. ಈ ಸಂಸ್ಥೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿದರೂ ಅದು ಜನಗಳಿಗೆ ಮುಟ್ಟುವಂಥ ಕಾರ್ಯಕ್ರಮ. ಈ ಪತ್ರಿಕೆಯೂ ಹಾಗೆ ಇದು ಜನರ ಪತ್ರಿಕೆ. ಹಾಗಾಗಿ ಈ ಸಂಸ್ಥೆ ಇನ್ನಷ್ಟು 100 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವರ್ಷ ಬಾಳ್ತದೆ, ಬೆಳಗ್ತದೆ. ಆ ಒಂದು ಈ ಸಂಸ್ಥೆಯಲ್ಲಿ ಕಾರ್ಯಪ್ರವೃತ್ತರಾಗಿರುವಂಥ ಎಲ್ಲ ಪತ್ರಿಕಾ ಮಿತ್ರರು, ನಿಮಗೊಂದು ನಿಮ್ಮದೇ ಆದಂಥ ಒಂದು ಹೆಸರಿದೆ, ಅದನ್ನು ಬೆಳೆಸ್ಕೊಳ್ಳಿ. ಈಗಾಗಲೇ ನಾವು ಯಾವುದೇ ಒಂದು ಪತ್ರಿಕೆಯನ್ನು ನೋಡುವಾಗ ಆ ಪೇಮೆಂಟ್ ಪತ್ರಿಕೆಯನ್ನು ನೋಡ್ತಾ ಇದ್ದೀವಿ. ಅವರಿಗೆ ಬಂದ ಹಾಗೆ ಬರೆಯುವಂಥದ್ದು, ಅಂದರೆ ಪೇಮೆಂಟ್ ಕೊಟ್ಟ ರೀತಿಯಲ್ಲಿ ಕೆಲವೊಂದು ಎಲ್ಲವೂ ಅಲ್ಲ, ಆದರೆ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ ಆ ಒಂದು ಪತ್ರಿಕೋದ್ಯಮ ಧರ್ಮವನ್ನು ಪಾಲಿಸಿಕೊಂಡು ಹೋಗುವಂಥ ಒಂದು ಸಂಸ್ಥೆ ಅಂತ ಹೇಳಿದ ಸುದ್ದಿ ಸಂಸ್ಥೆ. ಬಹಳ ಒಂದು ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂತಹ ಮುದ್ದು ಮಕ್ಕಳು ತುಂಬ ಜನ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಆಗಲಿ ಅಂತೇಳಿ ಹಾರೈಸುತ್ತಾ ನನ್ನ ಒಂದೆರಡು ಮಾತನ್ನು ಕೊನೆಗೊಳಿಸ್ತೀನಿ. ಧನ್ಯವಾದಗಳು ಜಯ ವಿಕ್ರಮ್ ಸರ್. ಮುಖ್ಯವಾಗಿ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ಒಂದು ವೇದಿಕೆ ಅಗತ್ಯ. ಇವತ್ತು ನಮಗೆ ಬಹಳ ಅದ್ಭುತವಾಗಿ ಅವಕಾಶ ಮಾಡಿಕೊಟ್ಟಂತಹ ಜಯ ವಿಕ್ರಮ್ ಸರ್, ನಿಮಗೆ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಇವರ ಒಂದು ವತಿಯಿಂದ ನಮಗೆ ಅವರ ಸಹಕಾರದಲ್ಲಿ ಬಹಳ ಸುಂದರವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಿಮಗೆಲ್ಲರೂ ಕೂಡ ಮುಖ್ಯವಾಗಿ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೀವಿ ಸರ್. ಓಕೆ, ಇದೀಗ ನಮ್ಮ ಸುದ್ದಿ ಸಮೂಹ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ UP ಶಿವಾನಂದ್ ಇವರು ವೇದಿಕೆಗೆ ಬಂದು 2 ಹಿತನುಡಿಯನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಬೆಳ್ತಂಗಡಿಯ ಹೆಮ್ಮೆಯ ಪ್ರತಿಯೊಬ್ಬರು ಕೂಡ ಬಹಳ ಉತ್ಕೃಷ್ಟ ಮಟ್ಟದ ಒಂದು ಡೈಮಂಡ್ ಹಾಗೆಯೇ ಚಿನ್ನಾಭರಣ ಕೊಡುವಂತಹ ಮುಳಿಯ ಸಂಸ್ಥೆಯ ಅಸಿಸ್ಟೆಂಟ್ ಸೇಲ್ಸ್ ಮ್ಯಾನೇಜರ್ ಆಗಿರುವಂತಹ ದಿನೇಶ್ ಅವರು 2 ಹಿತನುಡಿಯನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆ ಹಾಗೂ ಅಕ್ಕ ತಂಗಿಯರದ ತಮ್ಮಂದಿರೆ ಎಲ್ಲರಿಗೂ ನಮಸ್ಕಾರ.
ಈ ಕೃಷ್ಣವೇಷ ಸ್ಪರ್ಧೆ ಅಂತೇಳಿದರೆ ಒಂದು ಚಿಕ್ಕ ಮಕ್ಕಳಿಂದ ಈ ದೊಡ್ಡ ಸಾಧಾರಣ ಮಕ್ಕಳಿಗೆ ಅನ್ನೋ ಖುಷಿಯ ವಿಷಯ. ಈ ವರ್ಷಕ್ಕೊಮ್ಮೆ ಅದು ಕೃಷ್ಣ ವೇಷ ಹಾಕುವಂತ ಅಂತೇಳಿದರೆ ಮಕ್ಕಳಿಗೆ ಒಂದು ಏನಂತ ಹೇಳಿದರೆ ಒಂದು ಖುಷಿ ಏನಂತೇಳಿ ಒಂದು ಸ್ಟೇಜ್ ಆತ್ಮವಿಶ್ವಾಸ ಬರ್ತದೆ, ಸ್ಟೇಜಿಗೆ ಬರೋದು ಆತ್ಮವಿಶ್ವಾಸ ಕೂಡ ಬರ್ತದೆ. ಅದೇ ರೀತಿ ಅವರ ಹಾವಭಾವ ಎಲ್ಲ ಚೇಂಜ್ ಆಗ್ತದೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ ಈ ಸಣ್ಣ ಸಣ್ಣ ಮಕ್ಕಳನ್ನು ನೋಡೋಂಥಕ್ಕೂ ಆಗುವ ಖುಷಿಯೇ ಬೇರೆ. ಅವ್ರು ವೇಷ ಹಾಕಿದ್ರು ಒಂಥರ ಅವರನ್ನು ಮಕ್ಕಳನ್ನು ನೋಡೋಂಥ ಖುಷಿಯೇ ಬೇರೆ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ ನಮ್ಮದು ಮುಳಿಯ ಸಂಸ್ಥೆಯಿಂದ ಕೂಡ ಹಾಗೆ ನಾಡ್ದು ಬರುವ 23 ತಾರೀಕಿಗೆ ಮುಳಿಯ ಸಂಸ್ಥೆ ಶನಿವಾರ ದಿನ ಅಲ್ಲಿ ಕೂಡ ಕೃಷ್ಣವೇಷ ಸ್ಪರ್ಧೆ ಇದೆ. ಎಲ್ಲರೂ ನೋಂದಾಯಿಸ್ಕೊಳ್ಬೋದು ನಿಮ್ಮ ಮಕ್ಕಳಂತಂದು. ಓಕೆ, ಎಲ್ಲ ಮಕ್ಕಳಿಗೆ ಶುಭವಾಗಲಿ. ಧನ್ಯವಾದಗಳು ದಿನೇಶ್ ಅವರೇ. ಸುದ್ದಿ ಸಮೂಹ ಸಂಸ್ಥೆಯ ನಿರ್ದೇಶಕರಾಗಿರುವಂಥ ಶೋಭಾ ಶಿವಾನಂದ್ ಅವರು ಇವರು ಒಂದೆರಡು ಹಿತನುಡಿ ನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆಯಲ್ಲಿರುವ ಗಣ್ಯರೇ, ಅಲ್ಲಿ ಸೇರಿರುವ ಸಭಿಕರೇ, ಬಹುಶಃ ನನಗಿದು ಅನ್ಎಕ್ಸ್ಪೆಕ್ಟೆಡ್ ಸ್ಟೇಜ್ ಮತ್ತು ನನಗೆ ಇಲ್ಲಿ ಈಗ ಮಕ್ಕಳು ಬಂದಿದ್ದಾರೆ. ಆವಾಗದಿಂದ ಬೆಳಿಗ್ಗೆ ಬೇಗ ಬಂದ ಮಕ್ಕಳು ಇದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮ ಬೇಗ ಶುರು ಮಾಡಿದರೆ ಅವರಿಗೂ ಒಳ್ಳೆಯದು ಅಂತ ಅನ್ನಿಸ್ತದೆ. ಬೇಗ ಸಣ್ಣ ಸಣ್ಣ ಮಕ್ಕಳನ್ನು ಹಿಡ್ಕೊಂಡು ಅವರನ್ನು ಸರಿ ಮಾಡಿಕೊಂಡು ತಾಯಂದ್ರ ಆಗದಿಂದ ಪೇಚಾಡ್ತಾ ಇದ್ದಾರೆ. ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿ ಮುದ್ದು ಕೃಷ್ಣನ ಇದಕ್ಕೆ ಶುಭಾಶಯ ಕೋರುತ್ತಾ, ಸುದ್ದಿ ಸಮೂಹ ಸಂಸ್ಥೆ ಮತ್ತು ಇದರ ಪ್ರಾಯೋಜಕತ್ವ ಮಾಡಿದ ಎಲ್ರಿಗೂ ಧನ್ಯವಾದ ಹೇಳುತ್ತಾ ಶುಭವಾಗಲಿ. ಥ್ಯಾಂಕ್ ಯು ಮೇಡಮ್. ಇದೀಗ ಸರುವಂತಹ ಜೊತೆಗೆ ನಮ್ಮ ಸುದ್ದಿ ಸಮೂಹ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ UP ಶಿವಾನಂದ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಎರಡು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇದು ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಬಂದಿದ್ದಾರೆ. ಈ ಮಕ್ಕಳ ಕಾರ್ಯಕ್ರಮ ಅದು ಮಕ್ಕಳಿಗೂ ಚಂದ. ತಾಯಿಯಂದ್ರ ಮುದ್ದು ಕೃಷ್ಣ ತಾಯಂದ್ರ ಕಾರ್ಯಕ್ರಮ. ಯಾಕೆಂದರೆ ಮನೆಯಲ್ಲಿ ಪೇರೆಂಟ್ಸ್ ತಮ್ಮ ಮಕ್ಕಳನ್ನು ಎಷ್ಟು ಕೃಷ್ಣನ ರೀತಿಯಲ್ಲಿ ನೋಡಲಿಕ್ಕೆ ಬಯಸ್ತಾರೆ. ಮುದ್ದು ಕೃಷ್ಣ ಅದಕ್ಕಾಗಿ ಭಾಳ ಮುಖ್ಯ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ವೇದಿಕೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಜಯವಿಕ್ರಮ್ ಇವರಿಗೆ, ಸಂಸ್ಥೆಯ ಅಧ್ಯಕ್ಷರಿಗೆ ನನ್ನ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ತಂಡ ಲಯನ್ಸ್, ನಮ್ಮ ಮುಳಿಯದಲ್ಲಿ ಪುತ್ತೂರಿನಲ್ಲಿ ನಮಗೆ ಮತ್ತು ಪುತ್ತೂರು ಪತ್ರಿಕೆ, ಸುಳ್ಳು ಬೆಳ್ತಂಗಡಿ ಪತ್ರಿಕೆಗೆ ಮುಖ್ಯವಾಗಿ ನಮ್ಮ ಸ್ಪಾನ್ಸರ್ ಆಗಿ, ನಮ್ಮ ಜಾಹೀರಾತುದಾರಾಗಿ ಇರುವವರು ಮುಳ್ಯದವರು. ಅವರು ಇವತ್ತಿನ ಕಾರ್ಯಕ್ರಮಗಳ ಸ್ಪಾನ್ಸರ್ ಆಗಿ ಬಂದಿದ್ದಾರೆ. ಅವರಿಗೆ ನನ್ನ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು. ನಮ್ಗೆ ಗೊತ್ತಿದೆ, ನಮ್ಮ ಕಾರ್ಯಕ್ರಮ ಪತ್ರಿಕೆಯಲ್ಲಿ ಸಂಪಾದಕರಾಗಿ ಬಂದಿರೋದು ಸಂತೋಷ್ ಶಾಂತಿನಗರ, ಪುತ್ತೂರಿನ ವರದಿಗಾರಾಗಿದ್ದವರು, ಮುಖ್ಯ ವರದಿಗಾರಾಗಿದ್ದವರು, ಬೆಳ್ತಂಗಡಿ ಪತ್ರಿಕೆಯ ಸಂಪಾದಕರಾಗಿದ್ದಾನೆ. ಅವರು ಇವತ್ತು ಕೂಡ ಬೆಳ್ತಂಗಡಿ ಪತ್ರಿಕೆಯನ್ನು 2.5 ವರ್ಷಗಳಲ್ಲಿ ಸಂಪಾದಕರಾಗಿ, ಸುದ್ದಿ ಬಿಡುಗಡೆಯ ಸಂಪಾದಕರಾಗಿ ಬಂದ ಮೇಲೆ ಈ ಸ್ಪರ್ಧಾತ್ಮಕ ಕಾಲದಲ್ಲಿ ನಮ್ಮ ಸುದ್ದಿ ಬಳಗದ ಒಂದಷ್ಟು ಜನ ಹೋಗಿ ಬೇರೆ ಪತ್ರಿಕೆ ಮಾಡಿ ಸಂದರ್ಭದಲ್ಲಿ ಸಂಕಷ್ಟದ ಕಾಲದಲ್ಲಿ ಸಂಪಾದಕರಿಗೆ ಬಂದಿದ್ದಾರೆ. ಭಾಳ ಚೆನ್ನಾಗಿ ನಡೆಸಿಕೊಂಡು ಬಂದಿದ್ದಾನೆ. ಯಾರಿಗೂ ಕೂಡ ಜಯವಿಕ್ರಮ್ ಹೇಳಿದಾಗೆ ಯಾರಿಗೂ ಕೂಡ ಸುದ್ದಿ ಬಿಡುಗಡೆ ಪತ್ರಿಕೆಗೆ ಕೊರತೆ ಆಗದ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಎಲ್ಲೋ ತುಂಬ ಜನ ಹೇಳಿದುಂಟು, ನಿಮ್ಮಲ್ಲಿ ಪತ್ರಿಕೆ ಬಿಟ್ಟೋಗಿದ್ದಾರೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದೇ ರೀತಿಯಲ್ಲಿ ನಡೀತಾ ಇದೆ. ಹಾಗಾಗಿ ಆ ಪತ್ರಿಕೆ ವಿಶೇಷ ನಡೆಸ್ಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ನನ್ನ ಅಭಿನಂದನೆಗಳು ಸಲ್ಲಿಸ್ತೇನೆ. ಇನ್ನು ಮುಖ್ಯವಾಗಿ ಇದನ್ನು ಅರೇಂಜ್ ಮಾಡಿದ ನನ್ನ ತಂಡಕ್ಕೆ ನಾನು ಅಧ್ಯಕ್ಷನಲ್ಲಿ ಹೇಳಬೇಕಾಗ್ತದೆ. ಶ್ರೇಯಾ ಅವರಿಗೆ ಇದನ್ನು ವಹಿಸಿಕೊಟ್ಟಿದ್ದೇವೆ ನಾವು. ಈ ಸ್ಪರ್ಧೆ ಮಾತುಕತೆ ಬಂದಾಗ ಬರೀ ನಾವು ಪತ್ರಿಕೆ ಮಾತ್ರವಲ್ಲ, ನಾವು ಮಾಧ್ಯಮದ ಲೋಕದಲ್ಲಿದ್ದೇವೆ, ನಾವು ಚಾನಲ್ನಲ್ಲಿದ್ದೇವೆ. ನಾನು ಆಗಲೇ ಜಯವಿಕ್ರಮ್ ಮಾತಾಡಿದಾಗ ಈಗ ಪತ್ರಿಕೆಗಿಂತ ಹೆಚ್ಚು ವ್ಯಾಪ್ತಿ ಚಾನಲ್ ಜನರನ್ನು ಮುಡ್ತಾ ಇದೆ. ಯಾಕೆಂದರೆ ಚಾನಲ್ ಜನಗಳನ್ನು ಬರೀ ಪತ್ರಿಕೆ ಪ್ರಿಂಟ್ ಮಾಧ್ಯಮದಲ್ಲಿ ಕಾಣ್ತದೆ. ಚಾನಲ್ ಅಂದರೆ ದೃಶ್ಯ ಮಾಧ್ಯಮ, ಅದರ ವಾಯ್ಸ್, ವಿಡಿಯೋ ರೆಕಾರ್ಡ್
ಇದು ಈಗಿನ ಕಾಲದಲ್ಲಿ ಅತ್ಯಂತ ಅಗತ್ಯ ಮತ್ತು ಮೊಬೈಲ್ ನೋಡಲಿಕ್ಕಾಗ್ತದೆ. ಇಂಥ ಸಂದರ್ಭದಲ್ಲಿ ಈ ದೃಶ್ಯ ಮಾಧ್ಯಮದಲ್ಲಿ ಅತ್ಯಂತ ಕಷ್ಟದ ಕೆಲಸ. ಶ್ರೇಯನಿಗೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದರೆ ನಿನ್ನೆ 7 ಗಂಟೆಯವರೆಗೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಧರ್ಮಸ್ಥಳದ ಇವತ್ತಿನ ಪ್ರಕರಣದ ದೂರದಾನ ಪ್ರಕರಣದ ಉತ್ಖನನ ಪ್ರಕರಣದ ನೇರ ಪ್ರಸಾರ ಮಾಡಿಕೊಂಡಿದ್ದರು. ಅವರಿಗೆ ಅವರ ಗಂಡ ಕೂಡ ಪುಷ್ಪರಾಜು ಕೂಡ ಸ್ಟುಡಿಯೋದಲ್ಲಿದ್ದರು. ಮನೇಲಿ ಇಬ್ಬರು ಸಣ್ಣ ಮಕ್ಕಳು, ಅತ್ತೆ, ಅವರೆಲ್ಲ ಇದ್ದರೂ ಕೂಡ ಅವರು ನೋಡಿಕೊಳ್ಳಿಕ್ಕೆ ಅನಾರೋಗ್ಯದ ಅತ್ತೆ ಇದ್ದರೂ ಕೂಡ ಅಷ್ಟನ್ನು ನೋಡಿ ಮನೆಗೆ ಹೋಗಿ ಇವತ್ತು ಪುನಃ ಬೆಳಿಗ್ಗೆ ಒಂದು ಈ ಕಾರ್ಯಕ್ರಮ ಬಂದಿದ್ದಾರೆ. ಅವರಿಗೆ ನನ್ನ ವಿಶೇಷ ಅಭಿನಂದನೆ, ಅವರ ಕುಟುಂಬಕ್ಕೆ, ಪುಷ್ಪರಾಜಿಗೆ, ಅವರಿಗೆ. ಹಾಗೆ ನಮ್ಮ ತಂಡದವರಿದ್ದಾರೆ. ಈಗಲೇ ನಾನು ಜಯವಿಕ್ರಮ್ ಹತ್ರ ಹೇಳಿದೆ, ಹೊಸ ತಂಡ ನಮ್ಮಲ್ಲಿ ಹಳೆ ತಂಡ ಹೋದ ಮೇಲೆ ಹೊಸ ತಂಡ ಬಂದಿದೆ. ಒಂದು ರೀತಿಯಲ್ಲಿ ಈ ಪತ್ರಿಕೆಯಲ್ಲಿ ಹೊಸ ತಂಡ ಬರೋದು ಪತ್ರಿಕೆಯನ್ನು ಬೆಳೆಸಲಿಕ್ಕೆ ಉಳಿಸಲಿಕ್ಕೆ ಸಹಕಾರಿಯಾಗಿದೆ ಅಂತ ನಾನು ನಂಬಿದ್ದೇನೆ. ಯಾಕೆ ಹೊಸ ತಂಡ ನೋಡಿದ್ರಿ, ಈಗ ಇವತ್ತು ಪ್ರಾರ್ಥನೆ ಮಾಡಲಿಕ್ಕೆ ಹೊಸ ತಂಡ, ಇನ್ನು ನಾನು ಹೊಸದಂತೆ ಡ್ಯಾನ್ಸ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಇಡೀ ತಂಡ ಆದಿತ್ಯವಾರ ಇವತ್ತು ಎಲ್ಲರಿದ್ದಾರೆ. ನಮ್ಮ ಹೊಸ ತಂಡ ಪತ್ರಿಕೆ, ಚಾನಲ್ ಮತ್ತು ಮಾಧ್ಯಮಕ್ಕೆ ಸಮ್ಮಿಳನ ಆಗಿದ್ದಾರೆ. ಯಾಕೆ ಹೊಸ ಯುವಕರು, ಹಳಬರಿದ್ದಾಗ ನಮಗೆ ಸಮಸ್ಯೆ ಆಗ್ತಿತ್ತು, ಅವರು ಇದಕ್ಕೆ ಮರ್ಜ್ ಆಗ್ತಿರಲಿಲ್ಲ. ಅದನ್ನು ಹೇಳ್ತಾ ಇದ್ದೆ ನಾನು. ಹಳಬರಿಗೆ ಚಾನಲ್ಗೆ ಮರ್ಜ್ ಆಗೋದು ಭಾಳ ಕಷ್ಟ ಆಗ್ತಾಯಿತ್ತು. ಆಗ ಈ ಬದಲಾವಣೆ ಆದ್ದರಿಂದ ತಂಡ ಬಂದಲ್ಲಿಂದ ನಮ್ಮ ಪತ್ರಿಕೆ ಮತ್ತು ಚಾನಲ್ ಎರಡೂ ಕೂಡ ಅಭಿವೃದ್ಧಿಯಾಗಿದೆ. ಆ ಅಭಿವೃದ್ಧಿಗೆ ಒಂದು ಕಾರಣ ನಮ್ಮಲ್ಲಿ ಈ ಹೊಸ ತಂಡ ಬರಲಿಕ್ಕೆ ಕಾರಣ ಅದು ನಾನು. ಅದಕ್ಕೆ ಈ ತಂಡಕ್ಕೆ, ಹೊಸ ತಂಡಕ್ಕೆ ಇಲ್ಲಿ ನನ್ನ ಸಂದೀಪ್ ಇದ್ದಾರೆ, ನಮ್ಮ ಬೇರೆ ನಿಶಾನ್ ಇದ್ದಾರೆ, ಎಲ್ಲರೂ ಕೂಡ ಏನು ಹೆಸರು ಹೇಳಕ್ಕಂದಲ್ಲಿ ಎಲ್ಲರೂ ಇದ್ದಾರೆ, ರೂಪೇಶ್ ಇದ್ದಾರೆ, ಎಲ್ಲ ನಮ್ಮ ಈ ತಂಡದವರು ಯಾರೆಲ್ಲ ಇದ್ದಾರೆ ಇಲ್ಲಿ ಭಾಗವಹಿಸಿದ್ದಾರೆ, ಅವರೆಲ್ಲರಿಗೂ ಕೂಡ ನನ್ನ ವಿಶೇಷ ಅಭಿನಂದನೆಗಳು. ಮತ್ತು ನಿಮ್ಮಿಂದಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇವತ್ತಿನ ಸುದ್ದಿ ಮುದ್ದು ಕೃಷ್ಣ ಕಾರ್ಯಕ್ರಮ ಇವತ್ತು ಕಾರ್ಯರೂಪಕ್ಕೆ ಬರಲಿಕ್ಕೆ ಮತ್ತು ಇನ್ನೂ ಕೂಡ ಯಶಸ್ವಿಯಾಗಲಿಕ್ಕೆ ಅತ್ಯಂತ ಕಾರಣ ಆಗಿದ್ದೀರಿ. ಅದಕ್ಕೆ ನಿಮಗೆಲ್ಲರ ಅಭಿನಂದನೆ ಸಲ್ಲಿಸ್ತಾ, ನನ್ನ ವಿಶೇಷವಾಗಿ ಈ ಸಂಸ್ಥೆಗೆ ನಮಗೆ ಪ್ರಾಯೋಜಕತ್ವವನ್ನು ಕೊಟ್ಟಿರೋ ಇತರರಿಗೆ, ರೋಟರಿ ಈ ಸುದ್ದಿ ಸಂಸ್ಥೆ ಸಹಾಯ ಕೊಟ್ಟಿರುವ ಗುರುನಾನಕ್ ಸಂಘದ ಅಧ್ಯಕ್ಷರಿಗೆ, ಪ್ರೋತ್ಸಾಹವನ್ನು ಕೊಟ್ಟಿರುವ ನಮ್ಮ ಬೆನಕ ಆಸ್ಪತ್ರೆಯವರಿಗೆ ಹಾಗೂ ದುರ್ಗಾ ಹೋಟೆಲ್ನ ಮಾಲಕರಿಗೆ, ಎಲ್ಲರಿಗೂ ಕೂಡ ಈ ಸಂಸ್ಥೆಯ ಯಾರು ಮುಳಿ ಹೇಳಿದೆ, ಮುಳಿಯ ಪ್ರಾರಂಭದಲ್ಲಿ ಹೇಳಾಗಿದೆ. ಯಾರೆಲ್ಲ ಈ ಪ್ರೋತ್ಸಾಹವನ್ನು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ, ಬಹುಮಾನ ಕೊಡಲಿಕ್ಕೆ ಮತ್ತು ಆ ಪ್ರೋತ್ಸಾಹ ಕೊಡಲಿಕ್ಕೆ ವಿಶೇಷ ಕಾರಣಕರ್ತರಾಗಿದ್ದಾರೆ, ಎಲ್ಲರಿಗೂ ಕೂಡ ನನ್ನ ವಿಶೇಷ ಅಭಿನಂದನೆಗಳು ಸಲ್ಲಿಸ್ತಾ, ಮತ್ತು ನನ್ನ ತಂಡಕ್ಕೆ ಪುನಃ ಈ ಸುದ್ದಿ ಬಿಡುಗಡೆ ತಂಡ ತುಂಬ ಜನ ಕೂತಿದ್ದೀರಿ, ಪುತ್ತೂರಿನ ತಂಡ ಬಂದಿದ್ದಾರೆ, ಸಂದೇಶ ಇದ್ದು ಕೂತಿದ್ದಾನೆ, ಎಲ್ಲ ಸುವೀರ್ ಕೂತಿದ್ದಾರೆ, ಅವರನ್ನ ಹೆಸರು ಹೇಳ್ಕೊಂಡೋದ್ರೆ ತುಂಬ ಜನ ಇದ್ದೀರಿ. ಎಲ್ಲರಿಗೂ ಕೂಡ ನನ್ನ ವಿಶೇಷ ಅಭಿನಂದನೆಗಳು. ಕಾರ್ಯಕ್ರಮ ಯಶಸ್ಸಿಗೆ ನಿಮ್ಮ ಪಾತ್ರ ಮುಖ್ಯ. ಕೊನೆಯರು ಕೂಡ ಯಶಸ್ವಿಯಾಗಿ ಪಾಲು ನಿಮ್ಮದು ಇರಲಿ ಅಂತ ಹೇಳ್ತಾ ನಿಮಗೆ ವಂದನೆಗಳು ಅರ್ಪಿಸ್ತೇನೆ. ವಂದನೆಗಳು. ಥ್ಯಾಂಕ್ ಯು ಸರ್. ಮುಖ್ಯವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಿಡುವು ಮಾಡಿಕೊಂಡು, ಭಾನುವಾರ ಅಂದ ತಕ್ಷಣ ಎಲ್ಲರೂ ಕೂಡ ಒಂದು ಸ್ವಲ್ಪ ಫ್ರೀ ಮಾಡಿಕೊಂಡು ಮನೇಲಿ ಆರಾಮಾಗಿರ್ಬೇಕಂತ ಅನ್ಕೋತಾರೆ. ಆದರೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಬಂದು ಮುಖ್ಯವಾಗಿ ಹಿತನುಡಿಯಾಡಿರುವಂತಹ ಜಯವಿಕ್ರಮ ಕಲ್ಲಾಪು, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ದಿನೇಶ್ ಮುಳಿಯ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ನ ಅಸಿಸ್ಟೆಂಟ್ ಸೇಲ್ಸ್ ಮ್ಯಾನೇಜರ್, ನಿಮಗೂ ಕೂಡ ಹಾಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಸಂತೋಷ್ ಶಾಂತಿನಗರ ಸುದ್ದಿ ಬಿಡುಗಡೆ ಬೆಳ್ತಂಗಡಿ ಇದರ ಸಂಪಾದಕರು, ನಿಮಗೂ ಕೂಡ ಹಾಗೇನೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. ಶೋಭಾ ಶಿವಾನಂದ್ ಮೇಡಮ್, ನಮ್ಮ ಸುದ್ದಿ ಸಮೂಹ ಸಂಸ್ಥೆಯ ನಿರ್ದೇಶಕರು, ನಿಮಗೂ ಹಾಗೇನೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಸುದ್ದಿ ಸಮೂಹ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ UP ಶಿವಾನಂದ್, ನಿಮಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಸುದ್ದಿ ಬಿಡುಗಡೆಯ CEO ಆಗಿರುವಂತಹ ಸಿಂಚನಾ ಉರುಬೈಲು, ಅದೇ ರೀತಿಯಾಗಿ ಸುಧಾಮಣಿ ಮೇಡಮ್, ಇವತ್ತು ತೀರ್ಪುಗಾರಾಗಿರುವಂತಹ ಸುಧಾಮಣಿ ಮೇಡಮ್, ನಿಮಗೂ ಧನ್ಯವಾದಗಳು. मधुबन में जो कन्हैया किसी गोपी से मिले, कभी मुस्काए कभी छेड़े कभी बात करे, राधा कैसे न जले, राधा कैसे न जले,
ಕೃಷ್ಣ 16,000 ಮಡದಿ ಕೇಳುವೆ ನೀ ಮನೆ ಮನೆ ವರದಿ ನನಗೊಂದು ಇದೆ ದಿನ ಕೃಷ್ಣ ಬಾರ ಬಾರ ವೇಣುನಾದ ಸ್ವರಗಳ ಹರಿಸು ಪ್ರಾಣದೇವ ಆಂಜನೇಯ ಬಯಕೆಯ ತಿಳಿಸು ಹನುಮನ ಉಸಿರಲಿ ನೀನೇ ನಿಜ ಪ್ರಾಣ ಕೃಷ್ಣ ನಿನ್ನ ಪ್ರಾಣ ಹನುಮಾನೇ ಕೃಷ್ಣ ಶ್ರೀರಾಮನವತಾರ ಕೃಷ್ಣ ವೇದಾಂತದ ಸಾರ ಕೃಷ್ಣ ಚಕ 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 ಬಂದ ಚಂದಾನು ಚಂದ ಲಕ 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 ಅಂದ ಅಂದಾನು ಅಂದ ಕೂಡಿ ಕೊಂಡಾಡೋಣ ಹಾಡಿ ಕೊಂಡಾಡೋಣ ನಮ್ಮ ಈ ಬಾಲ ಗೋಪಾಲನ ಬೆಣ್ಣೆ ಕಳ್ಳ ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ ಚಕ 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 ಬಂದ ಚಂದಾನು ಚಂದ ಲಕ 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 ಅಂದ ಅಂದಾನು ಅಂದ ನಂದ ನಂದನ ನೀನು ಶ್ರೀಕೃಷ್ಣ ನನ್ನ ಬಂಧುವೇ ನೀನು ಶ್ರೀಕೃಷ್ಣ ನಂದ ನಂದನ ನೀನು ಶ್ರೀಕೃಷ್ಣ ನನ್ನ ಬಂಧುವೇ ನೀನು ಶ್ರೀಕೃಷ್ಣ ಬೇಡಿದೆ ನಾನಿನ್ನ ಆಸರೆಯ ಆಲಿಸು ಬಾರಯ್ಯ ಈ ಮೊರೆಯ ಹನುಮನ ಉಸಿರಲಿ ನೀನೇ ನಿಜ ಪ್ರಾಣ ಕೃಷ್ಣ ನಿನ್ನ ಪ್ರಾಣ ಹನುಮಾನೇ ಕೃಷ್ಣ ಶ್ರೀರಾಮನವತಾರ ಕೃಷ್ಣ ವೇದಾಂತದ ಸಾರ ಕೃಷ್ಣ ನಂದ ನಂದನ ನೀನು ಶ್ರೀಕೃಷ್ಣ ನನ್ನ ಬಂಧುವೇ ನೀನು ಶ್ರೀಕೃಷ್ಣ ಹರೇ ಕೃಷ್ಣ ಕರೆದಾಗ ಎದುರಿಗೆ ಬರುವೆ ಬಯಸೋರ ಮನಸಲಿ ಇರುವೆ ವರ ನೀಡೋ ಪುರುಷೋತ್ತಮ ಕೃಷ್ಣ 16,000 ಮಡದಿ ಕೇಳುವೆ ನೀ ಮನೆ ಮನೆ ವರದಿ ನನಗೊಂದು ಇದೆ ದಿನ ಕೃಷ್ಣ ಬಾರ ಬಾರ ವೇಣುನಾದ ಸ್ವರಗಳ ಹರಿಸು ಪ್ರಾಣದೇವ ಆಂಜನೇಯ ಬಯಕೆಯ ತಿಳಿಸು ಹನುಮನ ಉಸಿರಲಿ ನೀನೇ ನಿಜ ಪ್ರಾಣ ಕೃಷ್ಣ ನಿನ್ನ ಪ್ರಾಣ ಹನುಮಾನೇ ಕೃಷ್ಣ ಶ್ರೀರಾಮನವತಾರ ಕೃಷ್ಣ ವೇದಾಂತದ ಸಾರ ಕೃಷ್ಣ ನಂದ ನಂದನ ನೀನು ಶ್ರೀಕೃಷ್ಣ ನನ್ನ ಬಂಧುವೇ ನೀನು ಶ್ರೀಕೃಷ್ಣ ನೆಕ್ಸ್ಟ್ 6 ಟೋಕನ್ ನಂಬರ್ 6 ರೆಡಿಯಾಗಿ ನಯನ ಮೋಹನ ಕೃಷ್ಣ ನೀರಜೆ ಕ್ಷಣ ಜಯ ಜನಾರ್ದನ ಕೃಷ್ಣ ಬೇಡವಂತ? ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ 5 5 3 ಇದು 4 ನೆಕ್ಸ್ಟ್ ಕ್ರಮ ಸಂಖ್ಯೆ 4 ರೆಡಿ ಇರಿ
ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ರಮ ಸಂಖ್ಯೆ 6. ಈಗ ನನ್ನ ವಿಷಭರಿತ ಹಾಲು ಮೆಲ್ಲ ಮೆಲ್ಲನೆ ನಿನ್ನ ಕಥೆ ಮುಗಿಸಿಬಿಡುವುದು. ಇಟ್ಸ್ ಓಕೆ, ಪರವಾಗಿಲ್ಲ. ಟ್ವೆಂಟಿ 22 ಇದ್ದಾರಾ? ಹೆಸರು ಪ್ರೇಮ ನಿನ್ನ ಪ್ರೇಮವ ನಮ
ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ. ಹೇ ರುಕ್ಮಿಣಿ ಚಲುವೆ ನೀನು, ಹೇ ರಾಧಿಕೆ ಕಂಗಳು ಮೀನು, ಮಧುರಾಪುರವ ದಾಟಿ ನನ್ನ ಹುಡುಕಿ ಏತಕ್ಕೆ ಬಂದ್ರೆ. ಬರುವುದು ಸನಿಹ ಮೀರುವುದು ಅರಿದರೆ ಬಿಡುವೆನು ಶ್ರೀಕೃಷ್ಣ. ಸರಸಕ್ಕೆ ಕರೆಯದ ಯುಗಗಳು ಕಳೆದವು ಆರೋ ಸದ್ಗುಣ ಸಂಪನ್ನ. ಕಾದು ಕಾದು ಸಾಕಾಗೋಯ್ತು ಬಾರಲಾಗಲು ಕಪಾಲ. ಜಯ ಜಯ ಕೃಷ್ಣ ಮುಕುಂದ ಮುರಾರೇ, ಜಯ 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 ಕೃಷ್ಣ ಮುಕುಂದ ಮುರಾರೇ, ಜಯ ಜಯ ಕೃಷ್ಣ ಮುಕುಂದ ಮುರಾರೇ, ಜಯ 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 ಕೃಷ್ಣ ಮುಕುಂದ ಮುರಾರೇ, ಜಯ 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 ಕೃಷ್ಣ, ಜಯ 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 ಮುಕುಂದ, ಜಯ 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 ಮುರಾರೇ, ಜಯ 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 ಕೃಷ್ಣ ಮುಕುಂದ ಮುರಾರೇ, ಜಯ ಜಯ ಕೃಷ್ಣ ಮುಕುಂದ ಮುರಾರೇ, ಜಯ 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 ಕೃಷ್ಣ ಮುರಾರೇ, ಜಯ 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 ಮುಕುಂದ ಕರುಣಾ ಸಾಗರ ಕಮಲ ನಾಯಕ, ಕರುಣಾ ಸಾಗರ ಕಮಲ ನಾಯಕ, ಕನಕಾಂಬರ ಧಾರೆ ಗೋಪಾಲ, ಕನಕಾಂಬರ. ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು. ಯಾರನೆಂದು ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು. 3 ನಿಮಿಷ ಅವನ ಮರೆಯಲಾಗದಾಯಿತು, 3 ನಿಮಿಷ ಅವನ ಮರೆಯಲಾಗದಾಯಿತು. ಬೀರುತ್ತಿರುವ ಮೋಹಜಾಲ ಸಡಲದಾಯಿತು, ಬೀರುತ್ತಿರುವ ಮೋಹಜಾಲ ಸಡಲದಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ.
ಓಕೆ, ಧನ್ಯವಾದಗಳು. ಇನ್ನೊಂದು ಹೆತ್ತರಿಗೆ ಸೂಚನೆ, ಇಲ್ಲಿ ತೀರ್ಪುಗಾರರು ಕೇವಲ 1 ನಿಮಿಷ ಅವಕಾಶವನ್ನು ಮಾತ್ರ ಅವರು ಸ್ವೀಕಾರ ಸಖಿ ಹೋಗುವ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ
ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಮಾರಿಸಕ್ಕೆ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನೊಬ್ಬ ಕೊಳಲನೂದುವ ಮಾರಿಸಕ್ಕೆ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನೊಬ್ಬ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ. ಯಾರೆಲ್ಲ ರೆಡಿ ಇದ್ದಾರೋ ಅವರೆಲ್ಲ ವೇದಿಕೆಯ ಬಲಭಾಗಕ್ಕೆ ಬನ್ನಿ. ಮುರಿಬನ್ಸಿ ಬಜಯ್ಯ ನಂದಲಾಲ ಕನ್ಹಯ್ಯ ಮುರಿಬನ್ಸಿ ಬಜಯ್ಯ ನಂದಲಾಲ ಕನ್ಹಯ್ಯ ಮುರಿಬನ್ಸಿ ಬಜಯ್ಯ ನಂದಲಾಲ ಕನ್ಹಯ್ಯ ಮುಹಿ ಮುಹಿ ऐसे नहीं छेड़ो सावरे सुन सुन मौसे नहीं खेलो दावरे जाके यशोदा से कह दूंगी रे कान्हा सो जा सदा ओ कान्हा सो जा जरा लुक छुप के तक यूं ना मोही कान्हा सो जा सदा ओ कान्हा सो जा जरा नैनों से ना छोना मोही कान्हा सो जा सदा ओ कान्हा सो जा जरा कान्हा सो जा सदा ओ कान्हा सो जा जरा आजा धा रे सा नि ग प म ग रे प म ग रे सा प सा नि ध प ग म रे प धा प ग म रे ग धा ग म नि धा प म ग रे सा नि ध ग रे सा नि ध ग स ध स रे ग रे सा नि ध सा ध प म ग रे धा प म ग रे सा 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 रे ग प ग रे सा सुनी जो तेरी मुरली चली रे रखते सबकी लाज सबके स्वामी अंतर्यामी पूर्ण कीजिए ताज तुमको रखते सबकी लाज सबके स्वामी अंतर्यामी पूर्ण कीजिए काज मन मंदिर में सजे बिहारी मनमोहन तेरी छवि अति प्यारी मन मंदिर में सजे बिहारी मनमोहन तेरी छवि अति प्यारी बंसी बजैया रास रचैया तारनहार मेरे तुम ही के भैया तुमसे बड़ा कहाँ कौन कन्हैया श्री कृष्ण गोविंद हरे मुरारे हे नाथ नारायण वासुदेवा श्री कृष्ण गोविंद हरे मुरारे हे नाथ नारायण वासुदेवा नंदन तुमको वंदन रखते सबकी लाज सबके स्वामी अंतर्यामी पूर्ण कीजिए काज ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ರಮ ಸಂಖ್ಯೆ 21.
ಕೊಳಲನೂದುವ ಮಾನಸಕ್ಕೆ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನುಪ ಕೊಳಲನೂದುವ ಮಾನಸಕ್ಕೆ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನುಪ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ. ಜಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು. ರಾಧೆಯ ಕೃಷ್ಣ ಬೇಗ ಬಾರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರು. ರಾಧೆಯ ಕೃಷ್ಣ ಬೇಗ ಬಾರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರು. ರಾಧೆಯ ಕೃಷ್ಣ ಬೇಗ ಬಾರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರು. ನಲಿದಾಡೋಣ ಹಾಡೋಣ ಓಡಿ ಬಾರು. ಕಾಡು ಮೇಡು ಮೋದಕೊಂಡು ಆಯ್ತಯ್ಯ ಬೃಂದಾವನಿಯೇ ನಿನ್ನಯ ಗೆಜ್ಜೆಯ ದನಿಗೆ. ಕಾಡು ಮೇಡು ಮೋದಕೊಂಡು ಆಯ್ತಯ್ಯ ಬೃಂದಾವನಿಯೇ ನಿನ್ನಯ ಗೆಜ್ಜೆಯ ದನಿಗೆ. ರಾಧೆಯ ಕೃಷ್ಣ ಬೇಗ ಬಾರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರು. ರಾಧೆಯ ಕೃಷ್ಣ ಬೇಗ ಬಾರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರು. ಓಕೆ, ನೆಕ್ಸ್ಟ್ ಕ್ರಮ ಸಂಖ್ಯೆ 23. जिसकी दीवानी ब्रिज की हर बाला वो किसना है वो किसना है वो किसना है वो किसना है. मधुबन में भले कान्हा किसी को पी से मिले मन में तो राधा के ही प्रेम के हैं फूल खिले. किस लिए राधा जले किस लिए राधा जले बिना सोचे समझे इसलिए राधा जले इसलिए राधा जले. ನಂದ ನಂದನ ಗೋವಿಂದ ನಂದಗಪಾಲ നാരായണ ഗോവിന്ദ നന്ദ കിശോര മഞ്ഞപ്പട്ട് ഞൊറിഞ്ഞുടുത്ത് കാട്ടിലഞ്ഞി മാലയിട്ട് നല്ല മുളം തണ്ടു മുളും ഗാനമോടെ ഓടിവായ് വേണുഗാനമോടെ ഓടിവായ് വേണുഗാനമോടെ ഓടിവായോ. जो है अलबेला मद नैनो वाला जिसकी दीवानी ब्रिज की हर बाला वो किसना है वो किसना है वो किसना है वो किसना है. मधुबन में भले कान्हा किसी को पी से मिले मन में तो राधा के ही प्रेम के हैं फूल खिले. किस लिए राधा जले किस लिए राधा जले
बिना सोचे समझे इसलिए राधा जले, इसलिए राधा जले। नंद नंदन गोविंद नंद गोपाल नारायण गोविंद नंद किशोर മഞ്ഞപ്പെട്ട് ഞൊറിഞ്ഞുടുത്ത് കാട്ടിലെ മാലയിട്ട് നല്ല सदा से कृष्ण है वंशी तो राधा गान मतवारी। राधा के संग में आज रास रचे कृष्ण कान्हा, कान्हा की धुन पे आज झूमे कैसे देखो राधा। आई पूनम की प्यारी रात रास रचे कृष्ण कान्हा, कान्हा की धुन पे आज झूमे कैसे देखो राधा। नाचे राधा जी सुध बुध गवा के संग छलिया जी का पाके। ओ नाचे राधा जी सुध बुध गवा के संग छलिया जी का पाके। हो पूजे पूजे उत्सव में जग सारा आज राधा कृष्ण कृष्ण राधा। आई पूनम की प्यारी रात राधा कृष्ण कृष्ण राधा। कान्हा की धुन पे आज झूमे कैसे देखो राधा। ದಯವಿಟ್ಟು ಯಾರೆಲ್ಲ ಸ್ಪರ್ಧಿ ಸಂಖ್ಯೆಗಳು ಒಂದು ಸ್ಪರ್ಧಿಗಳಿದ್ದಾರೆ ದಯವಿಟ್ಟು ವೇದಿಕೆಯ ಬಲಭಾಗಕ್ಕೆ ಬನ್ನಿ. ಸದ್ಯಕ್ಕೆ ಇಲ್ಲಿ ಯಾರು ಇಲ್ಲ ಸ್ಪರ್ಧಿಗಳು, ಬಾಕಿ ಇರೋರು ದಯವಿಟ್ಟು ಬನ್ನಿ. ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ತೋಳು ತೋಳು ರಂಗ ತೋಳು 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 ರಂಗ ತೋಳನ್ನಾಡೈ. ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ತೋಳು 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 ರಂಗ ತೋಳು 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 ರಂಗ ತೋಳನ್ನಾಡೈ. ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ. ಹುಲಿಯು ಗುರರಳಲೆ ಮಾಗಾಯಿಗಳ ನಿಟ್ಟ ತೋಳನ್ನಾಡೈ. ಸ್ವಾಮಿಗಳಿರುಗಳಿರೆಂಬ ಗೆಜ್ಜಿಲಿನಲೆಯುತ್ತ ತೋಳನ್ನಾಡೈ. ಹುಲಿ
ಹುಲಿಯುಗುರರಳೆಲೆ ಮಾಗಾಯಿಗಳ ನಿಟ್ಟ ತೋಳನ್ನಾಡೈ ಸ್ವಾಮಿಗಳಿರುಗಳಿರೆಂಬ ಗೆಜ್ಜಿಲಿ ನಲಿಯುತ್ತ ತೋಳನ್ನಾಡೈ ನಿಲುವಿಗೆ ನಿಲುಕದ ವರಳ ತಂದಿಟ್ಟ ತೋಳನ್ನಾಡೈ ಸ್ವಾಮಿ ಚಲುವ ಮಕ್ಕಳ ಮುದ್ದು ಮಾಣಿಕವೇ ತೋಳನ್ನಾಡೈ ತೋಳು 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 ರಂಗ ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ಸುವನೆ ಹೀರಿದ ತೋಳನ್ನಾಡೈ ಸ್ವಾಮಿ ಮಾತೆಯ ಪಿತನಾಣುಗನ ಮಡುಹಿದ ತೋಳನ್ನಾಡೈ ಪೂತನಿಯಂಬವಳ ಸುವನೆ ಹೀರಿದ ತೋಳನ್ನಾಡೈ ಸ್ವಾಮಿ ಮಾತೆಯ ಪಿತನಾಣುಗನ ಮಡು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ರಮ ಸಂಖ್ಯೆ 10. ಇನ್ನು ಯಾರಾದರೂ ಸ್ಪರ್ಧೆಗಳು ಇದ್ರೆ ದಯವಿಟ್ಟು ಪಾಪ ಕೃಷ್ಣನಿಗೆ ಹಸಿವಾಗಿದೆ, ಅಳ್ತಾ ಇದ್ದಾನೆ. ನಿದ್ದೆ ಬರ್ತಿರ್ಬೇಕು ಮೋಸ್ಟ್ಲಿ. ತಾಯಂದ್ರಿಗೆ ತುಂಬ ಒಂದು ಪ್ರೀತಿ ಪಾತ್ರ ಆಗಿರ್ತದೆ. ಆ ಒಂದು ಕೃಷ್ಣನ ವೇಷದಲ್ಲಿ ಆ ಮಗುವನ್ನು ನೋಡಲಿಕ್ಕೆ ಅವರು ತುಂಬ ಸಂತೋಷ ಪಟ್ಟಿರ್ತಾರೆ. ನಾವು ಕೂಡ ಹಾಗೇನೆ ಇಲ್ಲಿ ಪ್ರತಿಯೊಂದು ಮಗುವನ್ನು ಆ ಒಂದು ಮಗುವಿನಲ್ಲಿ ನಾವು ಕೃಷ್ಣನನ್ನು ನೋಡಿದ್ದೇವೆ. ಇಲ್ಲಿ ಭಾಗವಹಿಸಿರುವಂತಹ ಒಂದು 26-27 ಮಕ್ಕಳಲ್ಲಿ ಕೆಲವೊಂದು ಮಕ್ಕಳು ಬರಲಿಲ್ಲ. ಆದರೆ ಪ್ರತಿಯೊಂದು ಮಗುವಿನಲ್ಲಿ ಕೂಡ ನಾವು ಕೃಷ್ಣನ ಒಂದು ದೇವರನ್ನು ನಾವು ಕಂಡಿದ್ದೇವೆ. ಮಗುವಿನ ನಟನೆ ಆಗಿರ್ಬೋದು, ಅವರ ಹಾಕಿರುವಂತಹ ಒಂದು ವೇಷಭೂಷಣ ಆಗಿರ್ಬೋದು, ಅವರ ಕ್ಯೂಟ್ನೆಸ್ ಆಗಿರ್ಬೋದು, ಅಥವಾ ಅವರ ಅಳು ಆಗಿರ್ಬೋದು, ನಗು ಆಗಿರ್ಬೋದು, ಇದೆಲ್ಲವನ್ನು ನೋಡಿಕೊಂಡು ನಾವು ಆ ಮಗುವನ್ನು ನೋಡಿಕೊಂಡು ಅದರ ನಟನೆಯನ್ನೆಲ್ಲ ನೋಡಿಕೊಂಡು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಗುರುತಿಸಿದ್ದೇವೆ. ಬಹುಶಃ ನಮಗೆ ತುಂಬ ಖುಷಿಯಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈ ಒಂದು ಸ್ಪರ್ಧಾ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಲಿಕ್ಕೇ ತುಂಬ ಖುಷಿಯಾಗಿದೆ. ಹೀಗೆ ಈ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಇರಲಿ. ಇದೊಂದು ಸಣ್ಣ ವೇದಿಕೆ ಈಗ ಸಿಕ್ಕಿದೆ ಮಗುವಿಗೆ. ಸಣ್ಣ ಬಹುಶಃ 1 ವರ್ಷದ ಒಳಗಿನ ಮಗು ಕೂಡ ಇತ್ತು. ಅದರ ನಂತರ ಒಂದು 3 ವರ್ಷದ ಒಳಗಿನ ಮಕ್ಕಳು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಪ್ರತಿ ಒಂದು ಮಗುವಿನಲ್ಲಿ ಕೂಡ ನಾವು ಕೃಷ್ಣನನ್ನು ಕಂಡಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಥ್ಯಾಂಕ್ ಯು. ಇಲ್ಲಿ ಕೃಷ್ಣ ಸ್ಪರ್ಧಿಸಿದ ಎಲ್ಲ ಮಕ್ಕಳಿಗೆ ಶುಭವನ್ನು ಕೋರುತ್ತಾ ಎಸ್ಪೆಷಲಿ ತಾಯಂದರಿಗೆ ಸಹ ಹೇಳಬೇಕು. ಯಾಕಂದರೆ ಒಂದು ಮಕ್ಕಳನ್ನು ರೆಡಿ ಮಾಡಿ ಕರ್ಕೊಂಡು ಬಂದು ಅಲ್ಲಿ ಇದು ಮಾಡೋದು, ಅವರ ಪೇಷನ್ಸಿಗೆ ಸಹ ನಾವು ಪ್ರೈಸ್ ಕೊಡಬೇಕಾಗ್ತದೆ. ಅವರ ಒಂದು ಅಂದರೆ ಈ ಮಕ್ಕಳನ್ನು ರೆಡಿ ಮಾಡುವಾಗ ತಾಯಂದಿರ ಕ್ರಿಯೇಟಿವಿಟಿ ಕಾಣ್ತದೆ, ತಾಯಂದಿರ ಡ್ರೆಸ್ಸಿಂಗ್ ಸೆನ್ಸ್ ಪ್ರತಿಯೊಂದು ಅದರಲ್ಲಿ ಕಾಣ್ತದೆ. ಇಲ್ಲಿ ನಾವು ಮಾರ್ಕ್ಸ್ ಹಾಕುವಾಗ ಮಕ್ಕಳ ಕ್ಯೂಟ್ನೆಸ್ ಆಗಲಿ ಅಲ್ಲಿ ಯಾವುದು ನಮಗೆ ಎಲ್ಲರೂ ಅವರು ಹೇಳಿದಾಗೆ ಎಲ್ಲರಲ್ಲೂ ಒಂಥರ ಮಕ್ಕಳೇ ದೇವರು ಅಂತ ಹೇಳ್ತಾರೆ. ಇಲ್ಲಿ ನೋಡಿದರೆ ಎಲ್ಲ ಮಕ್ಕಳು ದೇವರಾಗೆ ಕಾಣ್ತಾರೆ. ಅಲ್ಲಿ ಒಬ್ಬ ತಾಯಿ ದೇವಕಿ ನಂದನನಾಗಿ ಕೃಷ್ಣನನ್ನು ಕರ್ಕೊಂಡು ಬಂದು
ಆಗುವಂಥ ಒಂದು ಪ್ರೆಸೆಂಟೇಷನ್ ಆಗಲಿ, ಒಂದು ಆ ಯೋಚನೆಗಳು, ಪ್ರೆಸೆಂಟೇಷನ್ ಮಾಡುವ ರೀತಿ, ಆ ತಾಯಿಯ ಕ್ರಿಯೇಟಿವಿಟಿಗೂ ಸಹ ನಾವು ಮಾರ್ಕ್ ಕೊಡಬೇಕಾಗ್ತದೆ. ಕೆಲವು ಸತಿ ಕೃಷ್ಣ ಅಂದ್ರೇ ಒಂದು ನಮಗೆ ಒಂಥರ ರೋಲ್ ಮಾಡೆಲ್ ಇದ್ದಾಗೆ, ಒಂಥರ ಲೀಡರ್. ಕೃಷ್ಣ ಅಂದರೆ ಲೀಡರ್. ಸಣ್ಣ ಮಗು ಕೃಷ್ಣನಾಗಿ ನಮಗೆ ಇಷ್ಟ ಆದಾಗೆ ಕಡೆಗೆ ಅರ್ಜುನನಿಗೆ ಭಗವದ್ಗೀತೆ ಬೋಧಿಸುವ ಸಾರಥಿ, ಮಹಾಭಾರತದ ಸಾರಥಿ ಕೃಷ್ಣನಾಗಿ ಟೋಟಲ್ ನೋಡಿದರೆ ಅವರೊಂದು ಲೀಡರ್. ಕೃಷ್ಣ ಅಂದರೆ ಒಂದರ ಲೀಡರ್. ಆ ಥರನ ಈ ಮಕ್ಕಳನ್ನು ನೋಡುವಾಗ ಮುಂದಿನ ಮುಂದಿನ ಒಳ್ಳೆಯ ಭವಿಷ್ಯದ ಪ್ರಜೆಗಳಾಗಲಿ, ಒಳ್ಳೆಯ ಮಕ್ಕಳಾಗಲಿ ಅಂತ ಹಾರೈಸ್ತೇನೆ. ಮಕ್ಕಳಿಗೆ ನೀವು ಹೇಗೆ ಮಾಡಿಕೊಟ್ರಿ ಅಂತ ಹೇಳಿದರು. ನಾವು ಅಂದರೆ ತಾಯಿಯ ಕ್ರಿಯೇಟಿವಿಟಿ ಸಹ ಕೆಲವು ಸತಿ ಅಂದರೆ ರೆಡಿಮೇಡ್ ಡ್ರೆಸ್ಸಿಗಿಂತ ಅವರಾಗಿ ಮಾಡಿದ್ದು ಕೆಲವು ಮಾಡಿದ್ದಕ್ಕೆಲ್ಲ ನೋಡಿ, ಮಕ್ಕಳ ಕ್ಯೂಟ್ನೆಸ್ ನೋಡಿ, ಪ್ರೆಸೆಂಟೇಷನ್ ಎಲ್ಲ ನೋಡಿ ಆ್ಯಾವ್ರೇಜ್ ಆಗಿ ಇದಾಗಿದೆ. ನಮಗೆ ಎಲ್ಲ ಮಕ್ಕಳು ಶ್ರೀಕೃಷ್ಣನೇ ಅಂತ ಹೇಳಿ ಶುಭ ಹಾರೈಸ್ತೇನೆ. ಈಶಾನ್ ತೃತೀಯ ಬಹುಮಾನ. ಈಶಾನ್ ಕ್ರಮ ಸಂಖ್ಯೆ 11. ಈಶಾನ್ ತಾಯಿ ಹೆಸರು ಶ್ಯಾಮಲಾ, ಕ್ರಮ ಸಂಖ್ಯೆ 11, ಸ್ಪರ್ಧಿಯ ಹೆಸರು ಈಶಾನ್. ತೃತೀಯ ಬಹುಮಾನ. ಇವರಿಗೆ ಸುದ್ದಿ ಬಿಡುಗಡೆ ಬೆಳ್ತಂಗಡಿಯ ಸಿಒ ಹಾಗೂ ದುರ್ಗಾ ಬ್ರ್ಯಾಂಡ್ ಎಲಿಕೆಸಿ ಇದರ ಮಾಲಕ ಆಗಿರುವಂತಹ ಪ್ರವೀಣ್ ಇವರು ಬಹುಮಾನ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಗೋಲ್ಡ್ ಅಂಡ್ ಡೈಮಂಡ್ಸ್ ಇಂದ ಸುಂದರವಾಗಿರುವಂತಹ ಬಹುಮಾನ, ಹಾಗೇನೆ ಬೆನಕ ಹೆಲ್ತ್ ಸೆಂಟರ್ ಇವರ ವತಿಯಿಂದ ಕೂಡ ಬಹುಮಾನ ಇದೆ. ತೃತೀಯ ಬಹುಮಾನ ಈಶಾನ್. ಹಾಗೆ ನಮ್ಮ ಸುದ್ದಿ ಬಿಡುಗಡೆ ಬೆಳ್ತಂಗಡಿಯ ಮ್ಯಾನೇಜರ್ ಆಗಿರುವಂತಹ ಸಂದೀಪ್ ಶೆಟ್ಟಿ ಕೂಡ ವೇದಿಕೆಯಲ್ಲಿದ್ದಾರೆ. ಬಹುಮಾನ ಘನ್ವೀರ್ ಆರ್. ದ್ವಿತೀಯ ಬಹುಮಾನ ಘನ್ವೀರ್ ಆರ್. ಕ್ರಮ ಸಂಖ್ಯೆ 17. ದ್ವಿತೀಯ ಬಹುಮಾನ. ಅದು ನಿಜಕ್ಕೂ ಕೂಡ ತುಂಟ ಕೃಷ್ಣನೇ ಸರಿಯದು. ದ್ವಿತೀಯ ಬಹುಮಾನ ಘನ್ವೀರ್ ಆರ್. ಪ್ರಥಮ ಬಹುಮಾನ ಆರ್ಯವರ್ಧನ್ ಎನ್ ಗೌಡ. 27 ಆರ್ಯವರ್ಧನ್ ಎನ್ ಗೌಡ. ಪ್ರಥಮ ಬಹುಮಾನ ಆರ್ಯವರ್ಧನ್ ಎನ್ ಗೌಡ. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಇಂದ ಅದ್ಭುತವಾಗಿರುವಂತಹ ಬಹುಮಾನ, ಹಾಗೇನೆ ಬೆನಕ ಹೆಲ್ತ್ ಸೆಂಟರ್ ವತಿಯಿಂದಲೂ ಕೂಡ ಬಹುಮಾನವಿದೆ. ಓಕೆ, ಧನ್ಯವಾದಗಳು. ಇವರಿಗೂ ಕೂಡ ಸುದ್ದಿ ಬಳಗದ ವತಿಯಿಂದ ಒಂದು ಸಣ್ಣ ಕಾಣಿಕೆ. ಓಕೆ, ಧನ್ಯವಾದಗಳು. ಇದೀಗ ಶಿವೇ ಮಹೇಶ್ವರರು ನಾದವು ಬ್ರಹ್ಮ. ನೆಕ್ಸ್ಟ್ ಕಾಂತಿ. ಹರಿನಾದವೇ ಶಿವೇ ಮಹೇಶ್ವರರು ನಾದ. ಕಾಂತಿ. ಯೋಗವೇ ಭವ ಸಾಗರವ ಪಾರುಗಣಿಸುವ ಅಂಬಿಕಾ. ಜಶ್ವಿಕಾ ಕುಲಾಲ್. ಯೋಗವೇ ಭವ
ಸಾಗರವ ಜಶ್ವಿಕಾ ಕುಲಾಲ್, ಅಂಬಿಗಾ ಸಾಹಿತ್ಯ AS, ಸನ್ನಿಧಿ ಎಂ, ಸಾಹಿತ್ಯ AS, ದಿಯಾನ್ ಬಿ, ದಿಯಾನ್ ಬಿ 21 ಕ್ರಮ ಸಂಖ್ಯೆ, ಆಯಾಂಶ್ H ಗೌಡ, ಲಕ್ಷ್ಮಣ್ ಅವರು ದಯವಿಟ್ಟು ವೇದಿಕೆ ಬನ್ನಿ. ನಮ್ಮ ಸುದ್ದಿ ಬಿಡುಗಡೆಯ ಮುಖ್ಯ ಆಧಾರ ಸ್ತಂಭ ಅವರೇ. ಪ್ರತಿ ಕೆಲಸ ಕೂಡ ಹಿರಿಯ ಸಿಬ್ಬಂದಿ ಕೂಡ ಹೌದು, ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಕರು ಕೂಡ ಹೌದು. ನಮ್ಮ ಸುದ್ದಿ ಬಿಡುಗಡೆ ಬೆಳ್ತಂಗಡಿಯ ಆಧಾರ ಸ್ತಂಭ ಕೂಡ ಅವರೇ ಆಗಿದ್ದಾರೆ. ಲಕ್ಷ್ಮಣ್ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. ನಿಮ್ಮ ಕೈಯಾರೆ ಪ್ರತಿ ಮಕ್ಕಳಿಗೆ ಕೂಡ ಪ್ರಮಾಣ ಪತ್ರ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ದಿಯಾ ಎ 19 ಕ್ರಮ ಸಂಖ್ಯೆ 19, ತ್ರಿಷಿಕಾ HL, ಶ್ರೇಯಾ P, ಶ್ರೇಯಾ ಸಾಧ್ವಿತಿ RK, ಸದ್ವಿತಿ RK, ಮೈಥಿಲ್ಯಾ D, ಕೌಸ್ತವ್ P ಗೌಡ, ಯದುವೀರ್ ಎಂ ಬಾಳಿಗ, ಸಾತ್ವಿಕ್ ಎಸ್, ದಾದಾ ನಮ್ಮ ಸುದ್ದಿ ಬಿಡುಗಡೆ ಪತ್ರಿಕೆಯ ನಿಶಾನ್ ಬಂಗೇರ, ನೀವು ವೇದಿಕೆಗೆ ಬಂದು ಇದೀಗ ಪ್ರಮಾಣ ಪತ್ರ ಕೊಡಬೇಕು ಹೇಳ್ಕೊಳ್ತಾ ಇದ್ದೀನಿ. ಹಾಗೆ ನಯನ್ ಪ್ರಸಾದ್, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರುವಂತಹ ನಯನ್ ಪ್ರಸಾದ್, ನೀವು ಕೂಡ ವೇದಿಕೆ ಬರಬೇಕು ಹೇಳ್ಕೊಳ್ತಾ ಇದ್ದೀನಿ. ತಕ್ಷ್ವಿ ಹೆಚ್ ಡಿ, ರಿಷೇಕಾ ಮಾನ್ಯಾ ಡಿ, ಶ್ರಿಯಾನ್ ಎನ್ ಪೂಜಾರಿ, ದೀರ್ಘವ್ ಎ ಶೆಟ್ಟಿ,
ಮಾನ್ಯ ದೀರ್ಘವ್ ಎ ಶೆಟ್ಟಿ, ಪ್ರದ್ವಿನ್ ಬಿ, ಪ್ರದ್ವಿನ್ ಬಿ, ಸನ್ಮಿತಾ ಎಸ್, ಸನ್ಮಿತಾ ಎಸ್, ಪೂರ ಯಾರ್ದು ಇಲ್ಲ ಯಾರಿಲ್ಲ ಅಷ್ಟೇ 3 to 4 3 to 6 ಪಾರ್ಟಿಸಿಪೆಂಟಲ್ಲಿ ರಿಷಿಕಾ ಅನ್ನುವಂಥ ಮಗುವಿಗೆ ಪ್ರಮಾಣ ಪತ್ರ. ईश्वरनाट्य पूजितम् नमामि नमामि शङ्करपादवन्दितम् ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ತನನಂ ಸಂಗೀತ ಲೀಲೋತ್ಸವಂ ಸೊಗೆಯೋ ಸತ್ತಿರೋ ತಾಣ ಎಲ್ಲ ನೋಡುವ ಕಣ್ಣಿಗೆ ಯಾನ ಹಾಡಿನ ದಿಬ್ಬಣ ಕಾಣ ಇಂದು ಹಬ್ಬವೇ ನಮ್ಮಲ್ಲಿ ಜಾಣ ಮಾಧುರ್ಯವೇ ಸಂತೋಷವೇ ಆಂತರ್ಯವೇ ಶೃಂಗಾರವೇ ನಿನಾದ ನಿನ್ನಲ್ಲಿ ಕೈಸೆರೆ ईश्वरनाट्य पूजितम्
राजा सुन्दरं रागताळनाट्यं नटराज सुन्दरं नादवेदकाव्यं नटराज सुन्दरम् ಚನ ಬಹಳ ಅದ್ಭುತವಾಗಿ ನೃತ್ಯವನ್ನು ಮಾಡಿದ್ದೀರಾ. ನೆಕ್ಸ್ಟ್ ಕ್ರಮ ಸಂಖ್ಯೆ 16 ರೆಡಿ ಇರಿ.
ಕದ್ದಾವೆಲ್ಲ ನಮ್ಮ ಮನಸ್ಸೆಲ್ಲ ಬೆಳ್ಳಿ ಕಳ್ಳ ಕದ್ದಾವೆಲ್ಲ ನಮ್ಮ ಮನಸ್ಸೆಲ್ಲ ಚಕ 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 ಬಂದ ಚಂದನು ಚಂದ ಲಕ 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 ಅಂದ ಅಂದನು ಅಂದ ಕೂಡಿ. ನೆಕ್ಸ್ಟ್ ಕ್ರಮ ಸಂಖ್ಯೆ 11. ತುಳಸಿದಳಾಯ್ದು ತಂದು ಕೃಷ್ಣ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಹಿಂದೆಂದು ಹಾಕುವೆನಾ. ತುಳಸಿದಳಾಯ್ದು ತಂದು ಕೃಷ್ಣ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಹಿಂದೆಂದು ಹಾಕುವೆನಾ. ತುಳಸಿದಳಾಯ್ದು ತಂದು ಕೃಷ್ಣ 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 ಕೃಷ್ಣ. ತುಳಸಿದಳಾಯ್ದು ತಂದು ಕೃಷ್ಣ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಹಿಂದೆಂದು ಹಾಕುವೆನಾ. ತುಳಸಿದಳಾಯ್ದು ತಂದು ಕೃಷ್ಣ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಹಿಂದೆಂದು ಹಾಕುವೆನಾ. ತುಳಸಿದಳಾಯ್ದು ತಂದು ಕೃಷ್ಣ 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 ಕೃಷ್ಣ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ನಂದ ನಂದನ ಕೃಷ್ಣ ರುಕ್ಮಿಣೀಪತೆ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ನಂದ ನಂದನ ಕೃಷ್ಣ ರುಕ್ಮಿಣೀಪತೆ. ಗರುಡ ವಾಹನ ಕೃಷ್ಣ ಗೋಪಿಕಾಪತೆ ಶರಣು ಮೋಹನ ಕೃಷ್ಣ ಪ್ರಭೋ ಸದ್ಗತೆ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ನಂದ ನಂದನ ಕೃಷ್ಣ ರುಕ್ಮಿಣೀಪತೆ. ನೀಲಮೋಹನ ಕೃಷ್ಣ ಸುಂದರಾಕೃತೆ ತನುಜನಾಶನ ಕೃಷ್ಣ ಹರೇ ಮುರಾರಿ. ದ್ವಾರಕಾಪತೆ ಕೃಷ್ಣ ಯಾದವೋನ್ನತ ವೈಷ್ಣವಾಕೃತೆ ಗುರು ಜಗನ್ನಾಯಕ. ಗುರುವಾಯೂರಪ್ಪ ಪ್ರಭೋ ವಿಶ್ವನಾಯಕ ಚಾಣುರಾಂತಕ ಹರೇ ದೀನ ರಕ್ಷಕ. ದುರ್ಮದಾಂತಕ ಕೃಷ್ಣ ಕಂಸನಾಶ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ. ನೆಕ್ಸ್ಟ್ ಸಂಖ್ಯೆ 3. ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ತುಂಟ
ಕೃಷ್ಣ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ ಉಂಗೊಳಲನಾದ ಮಾಡಿ ವೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ಉಂಗೊಳಲನಾದ ಮಾಡಿ ವೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ಶ್ಯಾಮನು ಇವ ನೀಲಮೇಘ ಶ್ಯಾಮನು ಇವ ಪ್ರೀತಿಯಿಂದ ಜನರ ಮನವ ಗೆದ್ದ ಮಾಧವ ನೀಲಮೇಘ ಶ್ಯಾಮನು ಇವ ಪ್ರೀತಿಯಿಂದ ಜನರ ಮನವ ಗೆದ್ದ ಮಾಧವ ಮೋಹನ ಮುರಳಿಯೂದಿ ಮೋಹನ ಮುರಳಿಯೂದಿ ನಾರಿ ಸೀರೆ ಹರಣ ಮಾಡಿ ಗಡಿಗೆಯನ್ನು ಒಡೆದು ಹಾಕಿ ಬೆಣ್ಣೆಯನ್ನು ಮೆದ್ದು ತಿಂದ ಮಾಯಕಾರ ಕೃಷ್ಣ ಮೋಹನ ಮುರಳಿಯೂದಿ ನಾರಿ ಸೀರೆ ಹರಣ ಮಾಡಿ ಗಡಿಗೆಯನ್ನು ಒಡೆದು ಹಾಕಿ ಬೆಣ್ಣೆಯನ್ನು ಮೆದ್ದು ತಿಂದ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ ಉಂಗೊಳಲನಾದ ಮಾಡಿ ವೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ಓಕೆ, ಥ್ಯಾಂಕ್ ಯು. ಇನ್ನೊಂದು ಸೂಚನೆ, ಪ್ರತಿ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ ಉಂಗೊಳಲನಾದ ಮಾಡಿ ವೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ಉಂಗೊಳಲನಾದ ಮಾಡಿ ವೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ
कृष्णं वन्दे जगद्गुरुं वन्दे कृष्णम् साधुओं को मुक्त करने के लिए विनाशाय च दुष्कृतां, सज्जनों का उद्धार किया, पापियों का नाश, धर्म संस्थापनार्थाय स्थापित किया धर्म सदा, धर्म है अविनाश। संसार को कर्तव्य की सीख देने मैं श्री कृष्ण प्रवेश कर रहा हूँ।
ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ 19. Su
ಓಕೆ. कृष्ण हरे कृष्ण 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 देवकी नंदन तुमको वंदन रखते सबकी लाज सबके स्वामी अंतर्यामी पूर्ण कीजिए काज देवकी नंदन तुमको वंदन रखते सबकी लाज सबके स्वामी अंतर्यामी पूर्ण कीजिए काज मन मंदिर में सजे बिहारी मनमोहन तेरी छवि अति प्यारी मन मंदिर में सजे बिहारी मनमोहन तेरी छवि अति प्यारी बंसी बजैया रास रचैया तारन हार मेरे तुम ही के भैया तुमसे बड़ा कहाँ कौन कन्हैया कृष्ण गोविंद हरे मुरारे हे नाथ नारायण वासुदेवा श्री कृष्ण गोविंद हरे मुरारे हे नाथ नारायण वासुदेवा देवकी नंदन तुमको वंदन रखते सबकी लाज सबके स्वामी अंतर्यामी पूर्ण कीजिए काज लीला परंपार तेरी तू माखन चोर कहावे भवसागर से सबकी नैया तू ही पार लगावे लीला परंपार तेरी तू माखन चोर कहावे भवसागर से सबकी नैया तू ही पार लगावे भक्तों का सहारा तू बांसुरी वाला मथुरा के बसैया ओ
कटे ठेले लगाए मुरली बजाए गोपियों के संग रास रचाए मुरली बजैया रास रचैया शाम सलोना है जो है अलबेला मद नैनो वाला जिसकी दीवानी ब्रिज की हर बाला वो किसना है वो किसना है वो किसना है वो किसना है किसना है जो है अलबेला मद नैनो वाला जिसकी दीवानी ब्रिज की हर बाला वो किसना है वो किसना है वो किसना है किसना है प्यार में डूबी प्यार में खोही प्यार की धुन में जागी न सोही प्यार में डूबी प्यार में खोही प्यार की धुन में जागी न सोही दुनिया से है वो अनजानी सब कहते हैं प्रेम दीवानी किसना से मिलती है भूल के हर बंधन हो किसना की माला ही जपती है वो जोगन ಆತ್ಮೀಯರೇ, ಸುದ್ದಿ ಸಮೂಹ ಸಂಸ್ಥೆ ಪ್ರಸ್ತುತಪಡಿಸುವ ಈ ಒಂದು ಮುದ್ದು ಕೃಷ್ಣ ಸ್ಪರ್ಧೆ ಬಹಳ ಉತ್ತಮವಾಗಿ ಮೂಡಿಬಂತು. ಮುದ್ದು ಕೃಷ್ಣಕ್ಕಿಂತ ಕೃಷ್ಣನ ಅಪ್ಪ ಅಮ್ಮನ ಒದ್ದಾಟ ನೋಡಿ ನಮಗೆ ಇನ್ನೂ ಸಂತೋಷ ಆಯಿತು. ಯಾಕಂದರೆ ಮಗುವನ್ನು ಒಂದು ವೇದಿಕೆಗೆ ತರಬೇಕು ಎನ್ನುವ ತುಮುಲ ಉಂಟಲ್ವಾ, ಅದು ಪೇರೆಂಟಿಗೆ ಬೇಕು. ಮಗು ಇನ್ನು ಹಾಗೆ ಬಂದು ಮುಂದಕ್ಕೆ ಕರೆಕ್ಟ್ ಬರ್ತದೆ. ಯಾಕಂದರೆ ಈಗ ಚಿಕ್ಕ ಪ್ರಾಯ ಮತ್ತು ನಿದ್ದೆಯ ಟೈಮ್, ಅದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಕೆಲವು ಪೋಷಕರ ಮುಖ ನೋಡುವಾಗ ನಿರಾಸೆ ಭಾವನೆ ಇತ್ತು, ಇಷ್ಟು ಕಷ್ಟಪಟ್ಟು ಆ ಮಗು ಎದುರು ಬರಲಿಲ್ಲ ಅಲ್ವಾ ಅಂತ. ಹಾಗಂತೇಳಿ ಎಲ್ಲ ಮುದ್ದು ಕೃಷ್ಣಗಳು ನಮಗೆ ಮುದ್ದೆ. ಇವತ್ತು ಏನು ಸ್ಪರ್ಧೆ ಆಗಿದೆ ಅದು ಇವರಿಗೆ ಏನು ವರ್ಷಂಪ್ರತಿ ಆಗುವಂಥದ್ದು ಸಾಂಕೇತಿಕ ಅಂತ ಯೋಚಿಸಿ ನಮ್ಮ ಮಗು ಏನು ಮುದ್ದು ನಮಗೆ ಮುದ್ದು ಅದು ಫಸ್ಟೇ. ಇವತ್ತು ನಮ್ಮ ಮಗು ಹೇಗೆ ನಮಗೆ ಕಂಡಿದೆ ಅಪ್ಪ ಅಮ್ಮನಿಗೆ, ನಮ್ಮ ಮಗು ಫಸ್ಟ್ ಅಂತ ಭಾವಿಸಿಕೊಂಡು ಆ ಮಗುವನ್ನು ಇನ್ನೂ ಪ್ರೋತ್ಸಾಹಿಸಿ ಇವತ್ತಿಗೆ ನಿಲ್ಲಿಸಬೇಡಿ, ಇದು ನನ್ನ ಸಲಹೆ. ಹಾಗೂ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಸಮೂಹ ಸಂಸ್ಥೆಗೆ ನನ್ನ ವಂದನೆಗಳನ್ನು ಸಮರ್ಪಿಸ್ತಾ ಈ ಒಂದು ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಓಕೆ, ಉಪಹಾರ ವ್ಯವಸ್ಥೆ ನಂದ ನಂದನ ಕೃಷ್ಣ ರುಕ್ಮಿಣಿ ಪತೆ वैष्णवाकृते गुरो जगन्नायका गुरुवायूरप्पा प्रभो विश्वनायका चाणुरान्तका हरे दीनरक्षका दुर्मदान्तका कृष्णा कंसनाश नंदना कृष्ण रुक्मिणीपते गरुडवाहना कृष्ण गोपिकापते शरणुमोहना कृष्ण प्रभो सद्गते जय जनार्दना कृष्ण राधिकापते नंदनंदना कृष्ण रुक्मिणीपते वैष्णवाकृते गुरो जगन्नायका गुरुवायूरप्पा प्रभो विश्वनायका
तारका हरे दीनरक्षका दुर्मदान्तका कृष्णा कंसनाशका कमललोचना कृष्णा पापमोचना जय जनार्दना कृष्णा राधिकापते नन्दनन्दना कृष्णा रुक्मिणीपते ಹಾಡು ಸರಿಯಾಗದು ಸುಮ್ಮನೆ ಓಡು ಕಲಿಕಾಲವು ಚಲುವೆ ನೋಡು ಏಕಾಂತ ಬಯಸಿದೆ ಮನಸ್ಸು ಸಮಯ ಹೃದಯವ ಬೆಳಗುವೆ ನಿನ್ನ ಹಾಗೆ ಯಾರಿನ್ನ ರಾಧೆಯಕ್ಕ ಬಂದಾಯ್ತಲ್ಲ ಬಾರು ಬೆಣ್ಣೆ ಕಳ್ಳ ಗೋಪಾಲ ಬಾ 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 ಗೋವಿಂದ ಬಾ 2025 ಶ್ರೀ ಕೃಷ್ಣ ಎಲ್ಲರೂ ಕೂಡ ಇರಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ನನ್ನ ಬಂಧುವೇ ನೀನು ಶ್ರೀ ಕೃಷ್ಣ ಶ್ರೀ ಕೃಷ್ಣ ಹರೇ ರಾಮ ಹರೇ ಶ್ರೀ ಕೃಷ್ಣ ಹರೇ ರಾಮ ಹರೇ ಶ್ರೀ ಕೃಷ್ಣ ಹರೇ ರಾಮ ಹರೇ ಶ್ರೀ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಕರೆದಾಗ ಎದುರಿಗೆ ಬರುವೆ ಬಯಸೋರ ಮನಸ್ಸಲ್ಲಿ ಇರೋ ಪುರುಷೋತ್ತಮ ಕೃಷ್ಣ 16,000 ಮಡದಿ ಕೇಳುವೆ ನೀ ಮನೆ ಮನೆ ವರದಿ ನನಗೊಂದು ಇದೆ ದಿನ್ನಹ ಕೃಷ್ಣ ಬಾರ ಬಾರ ವೇಣುನಾದ ಸ್ವರಗಳ ಹರಿಸು ಪ್ರಾಣದೇವ ಆಂಜನೇಯ ಬಯಕೆಯ ತಿಳಿಸು ಹನುಮನ ಉಸಿರಲಿ ನೀನೇನೆ ನಿಜ ಪ್ರಾಣ ಕೃಷ್ಣ ನಿನ್ನ ಪ್ರಾಣ ಹನುಮಾನೆ ಕೃಷ್ಣ ಶ್ರೀರಾಮನವತಾರ ಕೃಷ್ಣ ವೇದಾಂತದ ಸಾರ ಕೃಷ್ಣ ನಂದನಂದನ ನೀನು ಶ್ರೀ ಕೃಷ್ಣ ನನ್ನ ಬಂಧುವೇ ನೀನು ಶ್ರೀ ಕೃಷ್ಣ ಅದೇ ರೀತಿಯಾಗಿ ವೇದಿಕೆಗೆ ನಮ್ಮ ಸುದ್ದಿ ಬಿಡುಗಡೆ ಬೆಳ್ತಂಗಡಿ ಇದರ ಸಿಇಒ ಆಗಿರುವಂತಹ ಸಿಂಚನ ಉರುಬೈಲು ಇವರು ಕೂಡ ವೇದಿಕೆಗೆ ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಪುಟ್ಟ ಮಕ್ಕಳ ಆಟ ನೋಡುವಾಗ ಭಾಳ ಖುಷಿಯಾಗ್ತದೆ. ಈ ಪುಟಾಣಿ ಮಕ್ಕಳು ಕೃಷ್ಣವೇಷ ಸ್ಪರ್ಧೆ ಈಗಾಗಲೇ ಭಾಗವಹಿಸಿ ಇನ್ನೇನು ಎಲ್ಲರೂ ಕಾತರದಿಂದ್ದಾರೆ. ಎಸ್ಪೆಷಲಿ ಮಕ್ಕಳಿಗಿಂತ ಮಕ್ಕಳ ತಾಯಂದಿರು ಯಾರಿಗೆ ಪ್ರೈಸ್ ಬರ್ತದೆ ಯಾರಿಗೆ ಪ್ರೈಸ್ ಬರ್ತದೆ ಅಂತ ಹೇಳ್ಕೊಂಡು. ಇಲ್ಲಿ ಪ್ರೈಸ್ ಮುಖ್ಯ ಅಲ್ಲ, ಈ ಮಕ್ಕಳು ಧೈರ್ಯದಿಂದ ವೇದಿಕೆಗೆ ಬಂದು ತಾವು ಪ್ರದರ್ಶನ ಕೊಟ್ಟಿದ್ದಾರಲ್ಲ ಅದಕ್ಕೆ ನೀವೆಲ್ಲ ಖುಷಿಯಾಗಬೇಕು. ಯಾಕಂದರೆ ಈ ಒಂದು ಸಣ್ಣ ಪ್ರಾಯದಲ್ಲಿ ವೇದಿಕೆಗೆ ಬರುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ನಮಗೆಲ್ಲ ಈಗಲೂ ವೇದಿಕೆಗೆ ಬರುವಾಗ ಹೆದರಿಕೆ ಆಗ್ತದೆ. ಯಾಕಂದರೆ ನಾವೆಲ್ಲ ಸಣ್ಣದಿರುವಾಗ ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸಲಿಲ್ಲ, ಆವಾಗೆಲ್ಲ ಈ ವ್ಯವಸ್ಥೆ ಕೂಡ ಇರಲಿಲ್ಲ. ಆದರೆ ಈಗಿನ ಮಕ್ಕಳಿಗೆ ಸಣ್ಣ ಪ್ರಾಯದಿಂದಲೇ ವೇದಿಕೆ ಏನು ಹೇಳ್ತಾರೆ, ವೇದಿಕೆಯ ಹೆದರಿಕೆ ಅಥವಾ ಸ್ಟೇಜ್ ಫಿಯರ್ ಅನ್ನುವಂಥದ್ದು ಹೋಗ್ತದೆ. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ಅವರನ್ನು ಭಾಗವಹಿಸುವಂತೆ ಮಾಡುವಂಥ ನೀವು ಆ್ಯಕ್ಚುಲಿ ಏನು ಹೇಳ್ತೇವೆ ಅವರಿಗೊಂದು ಧೈರ್ಯ ತುಂಬ್ತಾ ಇದ್ದೀರಿ. ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಒಂದು
ನಮ್ಮ ಬೆಳ್ತಂಗಡಿ ತಾಲೂಕಿನ ಅತ್ಯಂತ ಹಳೆಯದು ಹಾಗೂ ಪ್ರಸಿದ್ಧಿ ಪಡೆದಿರುವಂಥ ಪ್ರತಿಯೊಂದು ಮನೆಗೂ ಕೂಡ ಈ ಸುದ್ದಿ ಪತ್ರಿಕೆ ಹೋಗ್ತದೆ ಪ್ರಾಯಶಃ. ಶಿವಾನಂದರವರು ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದಾರೆ. ಡಾಕ್ಟರ್ ಶಿವಾನಂದವರು ಪ್ರತಿಯೊಂದು ಮನೆಗೂ ಕೂಡ ಈ ಸುದ್ದಿ ಪತ್ರಿಕೆಯನ್ನು ಅವರು ಮುಟ್ಟಿಸ್ತಾ ಇದ್ದಾರೆ. ನಿಜಕ್ಕೂ ಒಳ್ಳೆಯ ಕೆಲಸ. ಹಾಗೂ ಇತ್ತೀಚೆಗೆ ಬಹಳಷ್ಟು ಉತ್ತಮವಾಗಿ ಮೂಡಿ ಬರ್ತಾ ಇದೆ. ಪ್ರತಿಯೊಂದು ವಿಷಯಗಳಲ್ಲಿ ಕೂಡ ನಮ್ಮ ಬೆಳ್ತಂಗಡಿಯ ಸುದ್ದಿ ಮಾಧ್ಯಮ ಉಂಟಲ್ಲ, ವಿಡಿಯೋ ಇರ್ಬೋದು, ಮೀಡಿಯಾದಲ್ಲಿರ್ಬೋದು, ಪ್ರತಿಯೊಂದುಗಳಲ್ಲಿ ಕೂಡ ಅತ್ಯಂತ ನಿಷ್ಪಕ್ಷಪಾತವಾಗಿ ತನ್ನ ಸುದ್ದಿಯನ್ನು ಕೊಡುವ ಮುಖಾಂತರ ಪ್ರತಿ ಮನೆಗೂ ಮುಟ್ತಾ ಇರುವಂಥ ಈ ಸುದ್ದಿ ಪತ್ರಿಕೆಯವರಿಗೆ ನಾನು ಮುಖ್ಯವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈಗಾಗಲೇ ಹೇಳಿದಾಗೆ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮುಖ್ಯ. ಯಾವುದೇ ರೀತಿಯಿಂದ ಇದು ಯಾವುದು ಪ್ರೈಸ್ ಬರಬೇಕು ಬಿಡುವಂಥದ್ದು ತಾಯಂದಿರು ಕೂಡ ಯೋಚನೆ ಮಾಡಬಾರ್ದು. ಪ್ರೈಸ್ ಬಂದರೆ ಒಳ್ಳೆಯದು. ಆದರೆ ನಮ್ಮ ಮಕ್ಕಳು ಧೈರ್ಯದಲ್ಲಿ ಸ್ಟೇಜಿಗೆ ಹೋಗಿ ಈ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ನೀವು ಖುಷಿ ಪಡಬೇಕು. ಇಲ್ಲಿಗೆ ತಮ್ಮೆಲ್ಲ ಮಕ್ಕಳನ್ನು ಕರ್ಕೊಂಡು ಬಂದಿರುವಂಥ ತಾಯಂದಿರಿಗೆ, ತಂದೆ ತಾಯಿಯಂದಿರಿಗೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳ್ತಾ ಈ ಪುಟಾಣಿ ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನು ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲಿಗೆ ಬರುವಾಗ ಮಾತಾಡಲಿಕ್ಕಿಲ್ಲ ಅಂತ ಹೇಳಿದರು. ಸೊ ಮಾತಾಡೋದ್ರಲ್ಲಿ ನಾನು ತುಂಬ ಹಿಂದೆ. ಪೇಷಂಟ್ ಎಲ್ಲಾದರೂ ನನ್ನ ಎದುರುಗಡೆ ಕೂತ್ರೆ ಬೇಕಿದ್ದರೆ ಅರ್ಧ ಅಲ್ಲ 1 ಗಂಟೆ ಮಾತಾಡ್ತೇನೆ. ಆದರೆ ಈ ಸ್ಟೇಜಲ್ಲಿ ನಿಂತು ಮಾತಾಡೋದು ಭಾರಿ ಕಷ್ಟ ಅನಿಸ್ತದೆ. ಆದರೆ ಸಹ ಈ ಮುದ್ದು ಮಕ್ಕಳನ್ನು ನೋಡುವಾಗ 2 ಮಾತಾಡದೆ ಇರಲಿಕ್ಕೂ ಆಗೋದಿಲ್ಲ ಅಂತಾಯಿತು. ನಿಜಕ್ಕೂ ನನಗೆ ನನ್ನ ಮಕ್ಕಳದ್ದು ನೆನಪಾಯಿತು. ಯಾಕಂದರೆ ಕೃಷ್ಣವೇಷ ಸ್ಪರ್ಧೆ ಅಂತ ಹೇಳಿದಾಗ ನಮಗೆ 1 ವಾರದಿಂದವೇ ಅದರ ತಯಾರಿ ನಡೀತಾ ಇರ್ತಿತ್ತು. ಮಕ್ಕಳನ್ನು ಹೇಗೆ ಮಾಡಬೇಕು, ಹೇಗೆ ಚೆಂದ ಕಾಣ್ತಾರೆ ಮಕ್ಕಳು ಅಂತ. ನಮಗೆ ಆ ಕೃಷ್ಣವೇಷದಲ್ಲಿ ನೋಡೋದೇ ನಮಗೆ ಬಹಳ ಖುಷಿ ಅನಿಸ್ತದೆ. ಹಾಗೆ ಈಗ ಎಲ್ಲ ಇಲ್ಲಿ ಬಂದಾಗ ನಮ್ಮ ಮಕ್ಕಳನ್ನು ನೋಡಿದೆ, ಎಲ್ಲ ನಮಗೆ ನಿಜವಾದ ಕೃಷ್ಣನೇ ಇಲ್ಲಿ ಕಾಣ್ತಾ ಇದ್ದಾರೇನೋ ಅಂತ ಕಂಡಿತು. ಸೊ ಆ ಮಕ್ಕಳನ್ನು ತಯಾರಿ ಮಾಡಲಿಕ್ಕೆ ತಗೊಂಡಂಥ ಶ್ರಮ ಉಂಟಲ್ಲ, ಅದು ನಿಜಕ್ಕೂ ಹೆಮ್ಮೆ ಅಂತ ಅನಿಸ್ತದೆ. ಹಾಗಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಸೊ ಹಾಗೆ ಇವತ್ತಿನ ಕೃಷ್ಣವೇಷಕ್ಕೆ ಬಂದಂತಹ ಎಲ್ಲ ಮಕ್ಕಳಿಗೂ, ಮಕ್ಕಳ ತಾಯಂದಿರಿಗೂ ಹಾಗೂ ತಂದೆಯಂದಿರಿಗೂ ನನ್ನ ತುಂಬು ಹೃದಯ ಸ್ವಾಗತ ಮತ್ತು ಅದೇ ರೀತಿ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ವೇದಿಕೆಯಲ್ಲಿರುವಂತಹ ಗಣ್ಯರೇ ಮತ್ತು ಕೆಳಭಾಗದಲ್ಲಿರುವಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ಇದೊಂದು ನಮ್ಮ ಇಡೀ ತಂಡದ ಕನಸು. ಮುದ್ದು ಕೃಷ್ಣ ಸ್ಪರ್ಧೆ 2025 ಅನ್ನುವಂಥದ್ದು. ಬಹಳಷ್ಟು ಕಡೆ ಏತು ಕಾಪವನಪ್ಪ ಮುಗುಲು ಕಾಪಾದ ಒಂದು ಅಂದಾಜು ಮಲ್ಪೇರು, ಎಂಕ್ಲಿಗೆ ಇತ್ತೆ ಪ್ರೈಸ್ ಕೊರ್ಪೇರ, ಬೊಕ್ಕ ಪ್ರೈಸ್ ಕೊರ್ಪೇರ, ಇಂಥದ್ದೆಲ್ಲ ಇರ್ತದೆ. ಈ ಕಾರಣಕ್ಕಾಗಿಯೇ ನಾವು 2 ವಿಭಾಗಗಳನ್ನು ಮಾಡಿಕೊಂಡು ಮಧ್ಯಾಹ್ನದ ತನಕ ಒಂದು ವಿಭಾಗ, ಇಷ್ಟೇ ಜನ, ಇದಕ್ಕಿಂತ ಸ್ವಲ್ಪ ಹೆಚ್ಚು ಜನ ಮಧ್ಯಾಹ್ನ ತನಕ ಇದ್ದರು, ಅವರಿಗೆ ಬಹುಮಾನ ಕೊಟ್ಟು ಕಳಿಸಿದೆವು. ಈಗ ಮಧ್ಯಾಹ್ನ ನಂತರ ಒಂದು ಏಜ್ ಗ್ರೂಪನ್ನು ಮಾಡಿದೆವು. ಒಂದು ವೇಳೆ ಮಧ್ಯಾಹ್ನದ ಬೆಳಗ್ಗೆ ಬಂದ ತಂಡ ಇಲ್ಲಿ ತನಕ ಇರ್ತಿದ್ರೆ ಅದೇ ರೀತಿ ಅಂಥ ಬೈಗಳು ಇರ್ತಿತ್ತು. ಆದ್ದರಿಂದ ಅಂಥದ್ದೆಲ್ಲ ಬೇಡ ಅನ್ನುವಂಥ ಕಾರಣಕ್ಕೆ ಒಂದು ವಿಭಿನ್ನವಾಗಿ ಈ ಕಾನ್ಸೆಪ್ಟನ್ನು ಒಂದು ಸೃಷ್ಟಿ ಮಾಡಿದ್ದು. ಮತ್ತು ಎಲ್ಲ ತಂಡದವರು ಬಹಳ ಅದ್ಭುತವಾಗಿ ಇದರಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ಸಂಪಾದಕರಾಗಿರುವಂತಹ ಡಾಕ್ಟರ್ ಯು ಪಿ ಶಿವಾನಂದ್ ಸರ್ ಮತ್ತು ಅವರ ಇಡೀ ಕುಟುಂಬ ನಮ್ಮ ಜೊತೆಗೆ ಅದ್ಭುತವಾದಂತಹ ಒಂದು ನೆರವನ್ನು ನೀಡಿದ್ದಾರೆ. ಅವರು ನಮ್ಮ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು, ನಮ್ಮ ಮಾಲಕರು. ಅವರನ್ನು ಯಾವಾಗಲೂ ನಾವು ಸಂಪಾದಕರು ಅಂತಲೇ ಯಾಕೆ ಕರೆಯೋದು ಅಂತ ಹೇಳಿದರೆ, ಅವರು ಪ್ರತಿನಿತ್ಯ ನಮಗೆ ಮಾಡುವಂಥ ಪ್ರತಿ ಪಾಠವೂ ಕೂಡ ಅದು ಸಂಪಾದಕತ್ವ ಮತ್ತು ನಮ್ಮ ಸಂಪಾದನೆಗೆ ಮೂಲವಾಗಿರ್ತದೆ ಅನ್ನುವಂಥ ಕಾರಣಕ್ಕೆ ಅವರನ್ನು ಸಂಪಾದಕ ಅಂತಲೇ ನಾವು ಕರಿತೀವಿ. ಅದರ ಜೊತೆಗೆ ಇಲ್ಲಿರ್ತಕ್ಕಂತಹ ಇವತ್ತು ನಮ್ಮ ಗೆಸ್ಟಾಗಿ ಬಂದವರು ಉಜಿರೆ ಅನ್ನುವಂಥ ಪುಟ್ಟ ಗ್ರಾಮದಲ್ಲಿ ಒಂದು ಕ್ಲಿನಿಕ್ನಿಂದ ಆರಂಭ ಮಾಡಿ ಇವತ್ತು 25 ವರ್ಷಗಳ ಸಂಭ್ರಮದಲ್ಲಿರ್ತಕ್ಕಂತಹ, ರಜತ ಸಂಭ್ರಮದಲ್ಲಿರ್ತಕ್ಕಂತಹ ಬೆನಕ ಆಸ್ಪತ್ರೆಯ ವೈದ್ಯರು. ಒಂದು ಮಾತಿದೆ ನಮ್ಮ ಗೋಪಾಲಕೃಷ್ಣ ಸರ್ ಮತ್ತು ಭಾರತಿ ಮೇಡಮ್ ಬಗ್ಗೆ. ಅವರು ಉರುಂಟು ಮಾಡಿ ಒಂದು ಟಿಶ್ಯೂ ಪೇಪರ್ನು ಕೊಟ್ಟರು, ಸದ್ಯಕ್ಕೆ ರಪಕ್ ಅಂತ ಅವ್ರದ್ದು ರೋಗ ಗುಣ ಆಗ್ತದೆ ಅಂತ. ಯಾಕೆಂತಂದರೆ ಅವರ ಮಾತಿನಲ್ಲಿ ಬಹುತೇಕ 50% ರೋಗ ಗುಣ ಆಗ್ತದೆ ಅನ್ನುವಂಥ ಮಾತು ಇಡೀ ಬೆಳ್ತಂಗಡಿ ತಾಲೂಕಲ್ಲಿ ಚಾಲ್ತಿಯಲ್ಲಿದೆ. ಅಂತಹ ಒಂದು ಚಾಕಚಕ್ಯತೆ ಮತ್ತು ಅವರ ಮಾತು, ಸೌಮ್ಯ ಸ್ವಭಾವ, ಅಲ್ಲಿ ಹೋದಾಗ ಆ ಆಸ್ಪತ್ರೆಯಲ್ಲಿ ಸಿಗುವಂಥ ಟ್ರೀಟ್ಮೆಂಟು ಮತ್ತು ಅಲ್ಲಿಯ ಸ್ವಚ್ಛತೆ, ಇದು ಸದ್ಯಕ್ಕೆ ನಮಗೆ ಒಂದು ಹೆಮ್ಮೆಯ ವಿಷಯ ಏನು ಅಂತಂದರೆ, ನಮ್ಮ ಊರಿನಲ್ಲಿ ಬೆನಕ ಇದೆ ಅನ್ನುವಂಥದ್ದು. ಮತ್ತೊಂದು ನಮ್ಮ ತಾಲೂಕಿನ ಮತ್ತೊಂದು ಹೆಮ್ಮೆಗೆ ಕಾರಣ ಏನು ಅಂತಂದರೆ, ನಮ್ಮ ದೇಶವನ್ನು ಕಾಯ್ತಾ ಇರುವವರು, ನಮ್ಮ ವೀರಾಗ್ರಣಿಗಳು, ನಮ್ಮ ಸೈನಿಕರಿಗೆ ಮತ್ತು ನಮ್ಮ ಮಾಜಿ ಸೈನಿಕರಿಗೆ ಉಚಿತವಾದಂತಹ
ಆರೋಗ್ಯ ಸೇವೆಯನ್ನು ಕೊಡಲಿಕ್ಕೆ ನಮ್ಮ ತಾಲೂಕಿನ ಬೆಳ್ತಂಗಡಿಯ ಬೆನಕ ಆಸ್ಪತ್ರೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು, ಅದಕ್ಕೆ ಅರ್ಹತೆಯನ್ನು ಗಿಟ್ಟಿಸಿಕೊಂಡಿದೆ ಅನ್ನುವಂಥದ್ದು. ಅದು ಅರ್ಹತೆ ಅಂತ ಹೇಳಿದರೆ ನಾವು ಆ ಸಂದರ್ಭದಲ್ಲಿ ಅವ್ರನ್ನ ಮಾತನಾಡಿಸೋಕ್ಕೆ ಹೋಗಿದ್ವಿ. ಅವರು ಆನ್ ದಿ ರೆಕಾರ್ಡ್ ಒಂದಷ್ಟು ಮಾತನಾಡಿದ್ದಾರೆ. ಆಫ್ ದಿ ರೆಕಾರ್ಡ್ ಹೇಳಬೇಕು ಅಂತಂದರೆ ಅದಕ್ಕೆ ಅರ್ಹತೆ ಗಿಟ್ಟಿಸಿಕೊಳ್ಳುವುದೇ ಒಂದು ದೊಡ್ಡ ಚಾಲೆಂಜು. ಅದರಲ್ಲಿಗೆ ಹೋಗುವುದೇ ಅಂದರೆ ಅಷ್ಟು ಎಕ್ಸಾಮು, ಅಷ್ಟು ಪರೀಕ್ಷೆಗಳೆಲ್ಲ ಇತ್ತು ಅನ್ನುವಂಥದ್ದು. ಏಕಾಏಕಿ ರ್ಯಾಂಡಮ್ ಯಾರೂ ಗೊತ್ತಿಲ್ಲದೆ, ಇವರಿಗೆ ಯಾರೂ ಕೂಡ ತಿಳಿಸದೆ ಆರ್ಮಿಯವರು ಬರೋದು, ಅವರು ವೀಕ್ಷಣೆ ಮಾಡೋದು, ಅವರೆಲ್ಲವೂ ಕೂಡ ಪರೀಕ್ಷೆ ಮಾಡುವಂಥದ್ದು ಮಾಡ್ತಿದ್ರು. ಇವರಿಗೆ ಗೊತ್ತೇ ಆಗ್ತಿರಲಿಲ್ಲ. ಇಂಥದ್ದೆಲ್ಲ ಪರೀಕ್ಷೆಯಲ್ಲಿ ಪಾಸಾಗಿ ಆ ಆಸ್ಪತ್ರೆ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಇವತ್ತು ಸುದ್ದಿಗೆ 40 ವರ್ಷ, ಬೆನಕಕ್ಕೆ 25 ವರ್ಷ, ಒಟ್ಟು 65 ವರ್ಷ ಸರ್. ಮುಳಿಯ 81 ವರ್ಷ. ಹಿರಿಯ, ಮಧ್ಯವಯಸ್ಕರು, ಯುವಕರು ಎಲ್ಲ ಸೇರಿಕೊಂಡು ಮಾಡ್ತಿರುವಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಾಥ್ ನಮಗೆ ಬಹಳಷ್ಟು ಉಪಕಾರ ಆಗಿದೆ. ಜೊತೆಗೆ ನಿಮ್ಮಂಥ ಒಂದು ಪ್ರತಿಷ್ಠಿತ ಸಂಸ್ಥೆಗಳ ಸಾಥ್ ಇದೆಯಲ್ಲ, ಅದು ನಮ್ಮ ಸುದ್ದಿಗೆ ಮತ್ತಷ್ಟು ಗರಿಮೆಯನ್ನು ಮತ್ತು ಹೆಗ್ಗಳಿಕೆಯನ್ನು ತಂದುಕೊಡುತ್ತೆ. ನಮ್ಮ ಜೊತೆಗೆ ಸಾಥ್ ನೀಡಿದ್ದಕ್ಕೆ ನಿಮಗೆ ಧನ್ಯವಾದ ಸರ್. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಪುಟ್ಟ ಪುಟಾಣಿಗಳು, ನಾನು ಈಗ ನನ್ನ ಮಗಳನ್ನು ಕರ್ಕೊಂಡು ಬಂದಿದ್ದೇನೆ. ಕಾರಣ ಇಷ್ಟೇ, ಎಂಕು ಒಂಜಿ ಕೃಷ್ಣ ಹ್ಯಾಂಡಲ್ಲ ತೂವೋಡು ಅಂತ ಒಂದು 4 ಕೃಷ್ಣ ನೋಡಿದ್ದಾಳೆ. ಅವಳಿಗೆ ಖುಷಿಯಾಗಿದೆ. ಯಾಕೆಂತಂದರೆ ಕೃಷ್ಣನನ್ನು ನೋಡುವುದೇ ಖುಷಿ. ನಾಡಿದ್ದಿನ ಕೃಷ್ಣ ಜನ್ಮಾಷ್ಟಮಿಗೆ ತಮಗೆಲ್ಲರಿಗೂ ಕೂಡ ಶುಭಾಶಯವನ್ನು ಹೇಳ್ತಾ, ನಿಮ್ಮ ಮನೆಯಲ್ಲಿ ಕೃಷ್ಣನ ತುಂಟಾಟ ಜಾಸ್ತಿ ಆಗಲಿ, ಪ್ರತಿ ಮನೆಯಲ್ಲಿಯೂ ಕೃಷ್ಣನ ಕಲರವ ಹೆಚ್ಚಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು. ನಾನು ಬಂದದ್ದೇ ಜಸ್ಟ್ ವಿಸಿಟಿಗೆ, ಅದರ ಒಂದು ಭಾಷಣಕ್ಕೆಲ್ಲ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ. ಮಾತಾಡೋಕೆ ಪರವಾಗಿಲ್ಲ, ಲಾಸ್ಟ್ 3 ಮಾತಾಡಿದ್ರು ಸ್ವಲ್ಪ ನಗಡಿಸ್ತಾರೆ, ನಮಗೇನು ಮಾತಾಡಲಿಕ್ಕೂ ಗೊತ್ತಿಲ್ಲ. ಪೇರೆಂಟ್ಸ್ ಮತ್ತು ಮಕ್ಕಳು ಸ್ಟೇಜಿಗೆ ಬರುವಾಗನೇ ನಾವು ಫಸ್ಟ ಮಕ್ಕಳು ಮಲಗೋ ಟೈಮ್ ಪೇರೆಂಟ್ಸಿಗೆ ರೆಡಿ ಮಾಡ್ಕೊಂಬರೋದು. ನಾನು ನಮ್ಮ ಕ್ಯಾಮರಾಮ್ಯಾನ್ಗಳಿಗೆ ಹೇಳಿದೆ, 2 ಕ್ಯಾಮರಾ ಸ್ಟೇಜಿಗೆ ಇಟ್ಟಿದ್ದೇವೆ, 1 ಕ್ಯಾಮರಾ ಕಂಪ್ಲೀಟ್ ಪೇರೆಂಟ್ಸಿದೇ ವಿಡಿಯೋ ಮಾಡಿದ್ದು ನಾವು. ಯಾಕಂದರೆ ಮಕ್ಕಳಕ್ಕಿಂತ ಜಾಸ್ತಿ ಪೇರೆಂಟ್ಸಿನ ಹುಮ್ಮಸ್ಸು, ಪೇರೆಂಟ್ಸ್ನ ಡ್ಯಾನ್ಸ್. ಆ್ಯಕ್ಚುಲಿ ಮೇಡಮ್ ಸರ್ ನೀವು ಆಗ ಬರಬೇಕಿತ್ತು. ಆ್ಯಕ್ಚುಲಿ ಭಾರಿ ಒಂದು ಎಂಟರ್ಟೈನ್ಮೆಂಟ್ ಅಂದರೆ ಒಂದು ಖುಷಿ. ಮಕ್ಕಳ ಒಂದೊಂದು ಮೂಮೆಂಟ್ ಆಗುವಾಗ ಪೇರೆಂಟ್ಸ್ ಕಣ್ಣಲ್ಲಿ ಹೆಮ್ಮೆ. ಭಾರಿ ಒಂದು ಈ ಕಾರ್ಯಕ್ರಮ ಭಾರಿ ಶಾರ್ಟ್ ಪೀರಿಯಡಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದು. ನಮ್ಮ ಟೀಮ್ ಕಳೆದ ಬುಧವಾರ ಪ್ಲ್ಯಾನ್ ಮಾಡಿ ಇವತ್ತಿಗೆ ಕಾರ್ಯಕ್ರಮ ಇಟ್ಕೊಂಡಂದು ನಾವು. ಬಟ್ ಭಾರಿ ಒಂದು ಸಮಾಧಾನ ಆಯಿತು, ಹೆಮ್ಮೆ ಆಯಿತು. ಯಾಕೆಂದರೆ ಇಷ್ಟು ಜನರ ಮುಖದಲ್ಲಿ ಒಂದು ಖುಷಿ, ಆ ಪಾರ್ಟಿಸಿಪೆಂಟ್ಸು. ನೀವಿವತ್ತು ನಮ್ಮೊಟ್ಟಿಗೆ ನಮ್ಮ ಎಕ್ಸ್ಟೆಂಡೆಡ್ ಕುಟುಂಬ ಆಗಿದ್ದೀರಿ. ಯಾಕೆಂದ್ರೆ ನೀವೆಲ್ಲರೂ ನಮ್ಮ ಓದುಗರು, ನಮ್ಮ ವೀಕ್ಷಕರು. ದಾಮೋದರ್ ಹೇಳಿದಾಗೆ ನಾವು ಸುದ್ದಿ 40ನೇ ವರ್ಷದಲ್ಲಿದ್ದೇವೆ, ಬೆಳ್ತಂಗಡಿ ಸುದ್ದಿ 39ನೇ ವರ್ಷದಲ್ಲಿದ್ದೇವೆ. ಸುದ್ದಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಗೆ ಬಂದು, ಅಂದರೆ ಸುದ್ದಿ ವೆಬ್ಸೈಟ್ ಆಗಿ ಸುಮಾರು 65 ದೇಶದಲ್ಲಿ ಜನಗಳು, ಬೇರೆ ಬೇರೆ ಜನಗಳು ಇವತ್ತು ಪೇಪರ್ ಓದ್ತಾರೆ. ಬರೀ ಬೆಳ್ತಂಗಡಿ ತಾಲೂಕಲ್ಲ, ಬೆಳ್ತಂಗಡಿ ತಾಲೂಕಿನ ನಂಬರ್ 1 ಪತ್ರಿಕೆ, ಅಂದರೆ 60 ದೇಶದಲ್ಲಿ ಓದುವಂಥ ಪತ್ರಿಕೆ ಈ ಪೇಪರ್. ಸುಮಾರು 17 ವರ್ಷದ ಹಿಂದೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಂದು ಮಾಧ್ಯಮ ಸಂಸ್ಥೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಆಗಿ ಕನ್ವರ್ಟ್ ಆದದ್ದು ನಾವು ಸುದ್ದಿ. ಅದೊಂದು ಹೆಮ್ಮೆ ನಮಗೆ. ಅದರೊಟ್ಟಿಗೆ ಕಳೆದ ಒಂದು ಸುಮಾರು 10 ವರ್ಷದಿಂದ ಸುಳ್ಯದಲ್ಲಿ, ಒಂದು 4-5-6 ವರ್ಷದಿಂದ ಬೆಳ್ತಂಗಡಿಯಲ್ಲಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಅಂತ ವಿಜುವಲ್ ಮೀಡಿಯಾಕ್ಕೆ ಚಾನೆಲ್ಲು, ಕೇಬಲ್ ಚಾನೆಲ್ ಪುತ್ತೂರಲ್ಲಿ ಹಾಗೂ ಇಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಬಂದಿದ್ದೇವೆ. ಇವತ್ತು ಬೆಳಗ್ಗೆ ನನ್ನ ತಂದೆಯವರು ಸ್ಪೀಚ್ ಮಾಡುವಾಗ ಹೇಳಿದರು, ಇವತ್ತು ಪತ್ರಿಕೆ ಅಂತ ಹೇಳೋಕ್ಕಿಂತ ಸುದ್ದಿ ಮಾಧ್ಯಮ ಆಗಿ ಬೆಳೆದಿದೆ. ಯಾಕೆಂದರೆ ನಮಗೆ ಪತ್ರಿಕೆ ಜನಗಳಿಗೆ ಎಷ್ಟು ಹತ್ರ ಗೊತ್ತಿಲ್ಲ, ಯೂಟ್ಯೂಬ್ ಭಾರಿ ಹತ್ರ ಆಗಿದೆ. ಇವತ್ತು ತುಂಬ ಪೇರೆಂಟ್ಸ್ ಬಂದು ನನ್ನ ಹತ್ರ ಕೇಳಿದರು, ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಿರಲ್ಲ ಅಂತ. ಯಾಕೆಂದರೆ ಅದು ನಿಮಗೆ ಒಂದು ತುಂಬ ಟೈಮಿಗೆ ಟ್ರೆಷರ್ ಆಗಿ ಇಟ್ಕೊಳ್ಳಿಕ್ಕಾಗ್ತದೆ. ಪತ್ರಿಕೆಯನ್ನು ತುಂಬ ಟೈಮಿಗೆ ಮಡಿಸಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಆಮೇಲೆ ಅದು ಗೆದ್ಲಿಡ್ದಾಗ ಆಗ್ತದೆ. ಸೊ ನಮ್ಮ ಇಡೀ ತಂಡ, ಸುದ್ದಿ ಬಳಗ, ಸುದ್ದಿ ನ್ಯೂಸ್ ಬೆಳ್ತಂಗಡಿ, ಸುದ್ದಿ ಪುತ್ತೂರಿನ ಕ್ಯಾಮರಾಮನ್ಗಳಿದ್ದಾರೆ. ಯಾಕೆಂದರೆ ಕಳೆದ ಸುಮಾರು ಒಂದು 15 ದಿನದಿಂದ ನಮ್ಮ ಟೀಮಿಗೆ ನಿದ್ದೆ ಇಲ್ಲ ಸರಿ. ಬೆಳಗಿಂದ ರಾತ್ರಿಗೆ ಚಕ್ರ ಕಟ್ಟಿದಾಗೆ ಕೆಲಸ ಮಾಡ್ತಿದೆ. ಅಂಥ ಪ್ರೆಷರಿನ ಸಂದರ್ಭದಲ್ಲಿ ಕೂಡ ಇವತ್ತೊಂದು ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಆರ್ಗನೈಸ್ಡ್ ಆಗಿ, ಕಂಪ್ಲೀಟ್ ಕ್ರೆಡಿಟ್ ನಮ್ಮ ಬಳಗದ್ದು. ಸುದ್ದಿ ಬಳಗದ ಪ್ರತಿಯೊಬ್ಬ ವ್ಯಕ್ತಿ, ನಾನು ಅವರು ಇವರು ಅಂತ ಹೆಸರು ಹೇಳೋದಿಲ್ಲ, ನಮ್ಮ ಪ್ರತಿಯೊಬ್ಬರು ಅವರವರ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಮಾಡಿ ಇವತ್ತು ಬಂದು ಭಾರಿ ಚೆನ್ನಾಗಿ ಕಾರ್ಯಕ್ರಮ ಆಗಿದೆ. ಅದಕ್ಕೆ ನಮ್ಮ ಬಳಗ ಹಾಗೂ ಪಾರ್ಟಿಸಿಪೇಟ್ ಮಾಡಿದಂಥ ಮಕ್ಕಳು, ಕರ್ಕೊಂಡು ಬಂದಂಥ ಪೇರೆಂಟ್ಸ್, ಈ ಮಳೆಗೆ, ಈ ಸಂಡೇ ಮಲಗುವಂಥ ಟೈಮ್ ಮಕ್ಕಳು ಕರ್ಕೊಂಡು ಬಂದಿದ್ದೀರಾ, ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತೇನೆ. ಧನ್ಯವಾದ. ಫಸ್ಟ್ ತೃತೀಯ ಬಹುಮಾನ ಮೌರ್ಯ ಹೆಗ್ಡೆ.
ಮೌರ್ಯ ಕೃಷ್ಣ. ತೃತೀಯ ಬಹುಮಾನ ಮೌರ್ಯ ಕೃಷ್ಣ. ಇವರಿಗೆ ಡಾಕ್ಟರ್ ಗೋಪಕೃಷ್ಣ ಭಟ್ ಅವರು ಬಹುಮಾನ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಭಾರತಿ ಜಿಕೆ ಇವರು ಮಕ್ಕಳಿಗೆ ಬೇಕಾಗುವಂತಹ ಮುದ್ದಾದ ಬಹುಮಾನವನ್ನ ಮುದ್ದಾದ ಮಕ್ಕಳಿಗೆ ಸುಂದರವಾಗಿ ಒಂದು ಗಿಫ್ಟ್ ಕೊಡ್ತಾ ಇದ್ದಾರೆ. ಅವರ ಜೊತೆ ಪೇರೆಂಟ್ಸ್ ಕೂಡ ಹೋಗ್ಬೋದು. ಯಾಕಂದ್ರೆ ಮಕ್ಕಳ ಇವತ್ತಿನ ಈ ಮುದ್ದಾದ ಕೃಷ್ಣನ ವೇಷಕ್ಕೆ ಸಂಪೂರ್ಣ ಸಹಕಾರ ಅವರ ಪೋಷಕರೇ ಆಗಿರ್ತಾರೆ. ಅವರ ಶ್ರಮ ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ಇವತ್ತಿನ ಈ ಸ್ಪರ್ಧೆ ವಿಜೇತರ ಜೊತೆಗೆ ಆ ಸ್ಪರ್ಧೆ ಜೊತೆಗೆ ಅವರ ಪೋಷಕರು ಹೋಗ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ತೃತೀಯ ಬಹುಮಾನ ಮೌರ್ಯ ಕೃಷ್ಣ. ದ್ವಿತೀಯ ಬಹುಮಾನ ನಿಧಿ ಯು ಶೆಟ್ಟಿ, ಶ್ರೀನಿಧಿ ಯು ಶೆಟ್ಟಿ. ದಯವಿಟ್ಟು ಪೋಷಕರ ಜೊತೆಗೆ ಹೋಗಿ ಪ್ರಮಾಣ ಪತ್ರದ ಜೊತೆಗೆ ಬಹುಮಾನವನ್ನ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಡಾಕ್ಟರ್ ಗೋಪಕೃಷ್ಣ ಭಟ್ ಹಾಗೇನೆ ಭಾರತಿ ಜಿಕೆ. ಬಹುಮಾನ ಪ್ರಥಮ ಬಹುಮಾನ ಸಾಹಿತ್ಯ ಎನ್. ಪ್ರಥಮ ಬಹುಮಾನ ಸಾಹಿತ್ಯ ಎನ್. ಪೂರ್ತಿ ವೇದಿಕೆಯನ್ನೇ ಯೂಸ್ ಮಾಡಿಕೊಂಡು ಬಹಳ ಅದ್ಭುತವಾಗಿ ಶ್ರೀಕೃಷ್ಣ ಹೇಗೆ ಇದ್ದ, ಮುದ್ದು ಬಾಲಕೃಷ್ಣ ಹೇಗಿದ್ದ ಅದೆಲ್ಲವನ್ನು ಕೂಡ ಈ ಒಂದು ವೇದಿಕೆ ತೋರಿಸಿಕೊಟ್ಟಿರುವಂತಹ ಸಾಹಿತ್ಯ ಎನ್ ಪ್ರಥಮ ಬಹುಮಾನವನ್ನ ಗೆದ್ದಿದ್ದಾರೆ. ಓಕೆ, ಇದೀಗ ಇಲ್ಲಿರುವಂತಹ ಎಲ್ಲ ಪುಟಾಣಿ ಕೃಷ್ಣ ಎಲ್ಲರೂ ಕೂಡ ವೇದಿಕೆಗೆ ಹೋಗಿ ಒಂದು ಫೋಟೋ. ಸಂಹಿತಾ ಪರಂಜಪೆ, ಸಂಹಿತಾ, ನೆಕ್ಸ್ಟ್ ಪ್ರಾಣ್ಯ, ನೆಕ್ಸ್ಟ್ ಬೆನಕ ಪವಾರ್ ವಿ, ಬೆನಕ ಪವಾರ್, ಜಾನ್ವಿ ಎನ್ ಪೂಜಾರಿ, ಜಾನ್ವಿ ಎನ್ ಪೂಜಾರಿ, ಇದಾರ ಜಾನ್ವಿ ಎನ್ ಪೂಜಾರಿ. ದಕ್ಷಿ, ಆನಂತರ ತ್ರಿಷಾ, ದಕ್ಷಿ, ತ್ರಿಷಾ, ಅಥರ್ವ್, 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 ಇಶಾನ್, ದಕ್ಷಿ, ಇಶಾನ್, ಇಶಾನ್,
ದಿಶಾನಿ ದಿಶಾನಿ ಅಕ್ಷರ ಅಕ್ಷಭ್ಯ ಅಕ್ಷರ ಅಕ್ಷಭ್ಯ ಸನ್ವಿತಾ 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 ದಕ್ಷ ಭಂಡಾರಿ ದಕ್ಷ ಭಂಡಾರಿ ಆರಾಧ್ಯ ಶೆಟ್ಟಿ ಆರಾಧ್ಯ ಶೆಟ್ಟಿ ಆರಾಧ್ಯ ಶೆಟ್ಟಿ ಅಘನ್ಯ ಅಘನ್ಯ ಸಂಹಿತಾ ಪರಂಜಾಪೆ ಇಲ್ವಲ್ಲ ಇಲ್ಲಿ ಕೃಷ್ಣ ವೇಷಧಾರಿಗಳು ದಯವಿಟ್ಟು ವೇದಿಕೆಗೆ ಬನ್ನಿ. ಪುಟ್ಟ ಮಕ್ಕಳನ್ನ ಕಳಿಸ್ಕೊಡಿ. Thank you.